ಲೆತ್ತಿಲೆಪ್ಪು ಮೋಕೆನದಿ ನಂಚಿತನ ಬಿನ್ನೇರ್ನ ಕ್ಲಿನಿಕಲವೇ ಪೊತ್ತರು ನಿತ್ತ ಚಾವಡಿದ ಮಾನ್ಯತೆಗೆದ ನಿತ್ತವನಿಗೆ ಲೆತ್ತುಕೊಂಡ ನಂಚಿತನ ಪೊರ್ತುಗು ನಮ್ಮ ಸಾಕ್ಷಿ ಕೋಟ್ಯಾನ್ ಮಾನ್ಯ ಶಾಸಕರು ಮೂಡಬಿದರೆ ವಿಧಾನಸಭಾ ಕ್ಷೇತ್ರ ಮುಖ್ಯ ಅತಿಥಿಗಳಾಗಿ ಶ್ರೀ ವಿ ಸುನಿಲ್ ಕುಮಾರ್ ಮಾನ್ಯ ಸಚಿವರು ಇಂಧನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ, ಶ್ರೀ ಪ್ರೇಮಾನಂದ ಶೆಟ್ಟಿ ಮಾನ್ಯ ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ, ಶ್ರೀ ವೇದವ್ಯಾಸ್ ಕಾಮತ್ ಮಾನ್ಯ ಶಾಸಕರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಶ್ರೀ ಯುಟಿ ಖಾದರ್ ಮಾಜಿ ಶ್ರೀ ಹರಿಕೃಷ್ಣ ಪುಂಡ್ರೂರು ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಶ್ರೀ ಚಿತ್ತರಂಜನ್ ಕೆ ಅಧ್ಯಕ್ಷರು, ಶ್ರೀ ಬ್ರಹ್ಮ ವೈದ್ಯಕಳ ಕ್ಷೇತ್ರ ಕಕ್ಕನಾಡಿ ಗರೋಳಿ ಮಂಗಳೂರು, ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಅಧ್ಯಕ್ಷರು ಬಂಟರಯಾನೆ ನಾಡವರ ಮಾತೃ ಸಂಘ ಮಂಗಳೂರು, ಶ್ರೀ ಪದ್ಮರಾಜ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಕೇಶವ ಬಂಗೇರ ಪ್ರಾಧ್ಯಾಪಕರು ಶ್ರೀ ನಾರಾಯಣ ಗುರು ಪ್ರಥಮ ದರ್ಜೆ ಕಾಲೇಜು ಮಂಗಳೂರು. ಇವರೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮೂಡಬಿದರೆ ವಿಧಾನಸಭಾ ಕ್ಷೇತ್ರ ಕಾರ್ಯಾಧ್ಯಕ್ಷರು ಶ್ರೀ ನೇಮರಾಜ್ ಪಿ ಉಪಾಧ್ಯಕ್ಷರು ಆತ್ಮಶಕ್ತಿಮೆಯ ಸಂಕೇತವೇ ಸರಿ. ಸಮಾನ ಮನಸ್ಕರು ಸಮಾಜಕ್ಕೆ ತಮ್ಮದೊಂದಿಷ್ಟು ಕಾಣಿಕೆಯನ್ನು ಕೊಡಬೇಕೆಂದು ಒಟ್ಟಾಗಿ ಕಲೆತು ಬೆರೆತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಚ್ಚಿಂತನೆಯೊಂದಿಗೆ ತ್ರೈಮಾಸಿಕ ಪತ್ರಿಕೆ ಪ್ರಕಟಣೆಯನ್ನು ಪ್ರಾರಂಭಿಸಿದರು. ಅದರೊಂದಿಗೆ ಆರೋಗ್ಯ ಶಿಬಿರ, ವೇತನ, ಪುಸ್ತಕ ಪ್ರಕಟಣೆ, ಸಾಧಕರನ್ನ ಗುರುತಿಸುವಿಕೆ, ಯೋಜನೆಗೆ ಸಾಕಷ್ಟು ಪ್ರೋತ್ಸಾಹ, ಹೀಗೆ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದಿರುವುದನ್ನ ನಾವು ಕಾಣಬಹುದಾಗಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರಾಗಿ ನಂಬುಜಿಂದ ಅಲ್ಪ ನಮ್ಮ ಎಣ್ಣಿನ ಚಿತ್ರ ಊರ ಕೋರೆ ತುಜಿಗೆ ಸುಜಿಪುದ ಗೊಟ್ಟುಗು ಈ ಗೊಟ್ಟುಗು ಚಾವಡಿದ ಲೇಸಿಗೆ ಆದಿ ಆಪೇರೆ ಶ್ರೀಮತಿ ಹರ್ಷಿತಾ ಡಿ ಕುಮಾರಿ ಹರ್ಷಿತಾ ಸರ್ವ ವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವ ಕಾರ್ಯೇಷು ಸರ್ವದಾ ಶಿವಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸಪಾದಂ ಸುಜನನಿಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಚಿತ್ರ ಶ್ರೀಯುತ ಕೇಶವ ಬಂಗೇರ್ ದಯಮತ್ತದು ಚಾಪಡಿದ ಮಾನ್ಯತೆಗೆದ ಮನೆಟೆ ಬಿನ್ನೇರ್ನ ಸಾಲಡೆ ಬತ್ತದ ಗೋಲಗ ಆಗೋಡು ಪಡೆದ ಬಿನ್ನಯ ಮೊತ್ತದುಲ್ಲ ಬಿನ್ನೇರ್ನ ಸಾಲಡೆ ಬಿನ್ನೆಯ ಅದು ಮಿತ್ರ ಚಾಪಡಿದ ಮಾನ್ಯತೆಗೆದ ಮನೆಟೆ ಗೋಲಗ ಆಗೋದು ಬಿನ್ನಯ ಮೊತ್ತದುಲ್ಲ ಕರ್ತವ್ಯ. ಅದೇ ರೀತಿಯಲ್ಲಿ ನಡೆದು ಬಂದ ಹಾದಿಯತ್ತ ಒಂದು ದೃಷ್ಟಿ ಬೀರುತ್ತಾ 20 ವರ್ಷಗಳ ಸುದೀರ್ಘ ಪಯಣದಲ್ಲಿ ಒಂದರೆ ಗಳಿಗೆ ವಿರಮಿಸಿ ಚಿಂತಿಸುತ್ತಾ ಮುಂದಿನ ಯೋಜನೆಗಳಿಗೆ ನಾಂದಿ ಹಾಕುವ ಸಿದ್ಧತೆಗಳೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನು ಹಾಗೂ ಸ್ವಾಗತವನ್ನು ಎರಡೂ ಕಾರ್ಯವನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಮುದ್ದು ಮೂಡುಬೆಳ್ಳೆ ಇವರು. ಆತ್ಮಶಕ್ತಿ ಸಹಕಾರಿ ವಿವಿಧೋದ್ದೇಶ ಸಹಕಾರಿ ಸಂಘ ನೇತ ನಿಖಲ ಮಾತನ್ನ ಆಶೀರ್ವಾದಗಳು ನಿಖಲ ಮಾತನ್ನ ಬೆರಿಸಾಯೋಡು ಹುಟ್ಟಿನ ಚಿತ್ತಿನ 10 ವರ್ಷಗಳು ಮಾಮಲ್ಲ ಸಾಧನೆ ಮಲ್ತದೆ ಇದಕ್ಕಾಗ ಇರುವ 10ನೇ ವರ್ಷಗಳು ಇರುವ ಬ್ರಾಂಚ್ಗಳು ಅದೇ ನನಗಿನ ಬ್ರಾಂಚ್ ಸ್ಥಾಪನೆ ಅವರಿಗೆ ತಯಾರಾದ ಉಂಡು ಸಾರ್ಥ ಎನ್ನುವಂಥ ಚಿಲ್ಲರೆ ಕೋಟಿದ ವ್ಯವಹಾರ ನಿರಂತರ ಲಾಭಗಳಿಗೆ ನೂದಿಳಿದ ಮಿತ್ ಸಿಬ್ಬಂದಿ ವರ್ಗ ಆಯ್ತು 95% ದಾತ ಪೊಂಜನಕಲ್ಲ ಪ್ರಾತಿನಿಧ್ಯ ಮಹಿಳಾ ಸಬಲೀಕರಣದೊಂದಿಗೆ ಉದಾಹರಣೆ ಆಗಿನ ಚಿತ್ರ ಒಂದಿನ ಮಾತೇನಿಲ್ಲ ಎಡ್ಡೆ ಪ್ರಗತಿದ ಧೋರಣೆ ಶಿಸ್ತು ಸಂಯಮ ನೆತ್ತ ಮುಖಾಂತರ ನಡಪ ಒಂದು ಅಭಿವೃದ್ಧಿನೇ ಬಾರಿ ಬೇಗಡೆ ಸಾಧನೆ ಮತ್ತೊಂದು ನಿಖಲ ಮಾತ ಆಶೀರ್ವಾದ ನನ್ನಲ್ಲ ಬೋರ್ಡು ಪಂಪನೆಗೋಸ್ಕರ ಈ ನಾಗರಿಕ ಅಭಿನಂದನಾ ಸಂದರ್ಭ ಈ ಒಂದು ಸಹಕಾರ ರತ್ನ ಪ್ರಶಸ್ತಿನ 2021ನೇ ಸಾಲದ ಪ್ರಶಸ್ತಿ ಮೊದಲಿಗೆ ಪಡೆಯುವ ನಂಚಿತನ ಈ ಒಂದು ಗಡಿಗಿನ ನಮ್ಮ ಮಾತ ಸಂತೋಷದ ಈ ಸಂದರ್ಭ ಒಂದಿನ ಸಂಭ್ರಮ ಉಲ್ಲಾಸ ನಮ್ಮ ಆಚರಣೆ ಮಾಡ್ಬೋಗ ಅವೇ ಪ್ರಕಾರ ಈ ಒಂದು ಈ ನಿಖಲ ಮಾತ ಆತ್ಮಶಕ್ತಿ ಜನಪದ ಆತ್ಮಶಕ್ತಿ ಕೂಡ ಏನ ಚಿತ್ರ ಮಾತೆಲ್ಲ ಆತ್ಮಶಕ್ತಿ ಕೂಡ ಇನ್ನೊಂದು ಬತ್ತಿನ ಚಿತ್ರಗಳು ಆತ್ಮಶಕ್ತಿ ದೆತನ್ನು ಆತ್ಮಶಕ್ತಿ ಕೊರ್ಪಿನಿ ಈ ಚಿತ್ರ ಮೂಲಕ ನಮ್ಮ ಮಾತೆಲ್ಲ ಪ್ರಗತಿ ಆಪನ ಚಿತ್ರ ಧೋರಣದ ಈ ಒಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪನೆ ಆಗುವುದಾಂಡ
ಆಯ್ತಾ ಪಿರೋದ ಒಂದು ಚೂರು ನೆನಪು ನಮ್ಮ ಖಂಡಿತ ಮಲ್ಕೊಡಾಪಡು ಯಾಕೆ ನಿರೂಪಕ್ಕೆ ಪನ್ಲೆಕ್ಕನೆ 2003 ಇಸ್ವಿದ ಹೊತ್ತಿಗೂ ಒಂದು 4 ಜನ ಒಂದು ರೀತಿಯ ಚಿಂತನೆದ ನಾರಾಯಣ ಗುರುಕುಲನ ಒಂದು ಪ್ರಗತಿಪರ ಧೋರಣೆ ದಾದ ಉಂಡು ಸಮಾಜಕ್ಕೆ ದುಂಬು ಬರ್ಪಣಿಸಿದ ಧೋರಣೆ ದಾದ ಉಂಡು ಬೊಕ್ಕ ಸಾಧಾರಣ ಮಾನವ ಸೋದರತೆ ಐತ ಮೂಲಕ ಪ್ರಗತಿ ಸಂಘಟನೆ ಮೂಲಕ ಶಿಕ್ಷಣದ ಮೂಲಕ ಮಾತ್ರ ಪ್ರಗತಿ ಅಂಚನೆ ಆರ್ಥಿಕ ಪ್ರಗತಿಲ ಈ ತರದ ಧೋರಣೆ ಇಂದಿನ ಅನುಷ್ಠಾನ ಎಂಚ ಕನಪನಿ ಒಂದು ಎಂಚನ ನಮ್ಮ ಮಾತ್ರ ದದಂಡ ಬಂದ್ಕೊಡು ಬಂಪನಿಸಿನ ಉದ್ದೇಶಗಳು ಒಂದು 4 ಜನ ಈ ಒಂದು ಕುಡ್ಲಡ್ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಕಾನ್ಫರೆನ್ಸ್ ಸಂಸ್ಥೆಗೆ ಉಂಡು ಮಲ್ತೀರಿ ಐತ ಮೂಲಕ ಚಟುವಟಿಕೆಗಳನ್ನು ಶುರು ಮಾಡ್ತೊಂದು ಸಾಮಾಜಿಕ ಕೆಲಸ ಶ್ರೀಮಂತಕ್ಕನೆ ಮೊದಲನೇ ವರ್ಷ 2004 ಇಸ್ವಿಡೆ ಆತ್ಮಶಕ್ತಿ ತ್ರೈಮಾಸಿಕ ಪತ್ರಿಕೆ ನೇನು ಶುರು ಮಾಡ್ತಿಲ್ಲ ಅವೇ ಉದ್ದೇಶಗಳು ಪತ್ರಿಕೆಯ ಮುಖಾಂತರ ವ್ಯಕ್ತಿಗತ ಬೆಳವಣಿಗೆ ಸಮಾಜದ ಬೆಳವಣಿಗೆ ಶೈಕ್ಷಣಿಕ ಬೆಳವಣಿಗೆ ಸಾಮೂಹಿಕ ಬೆಳವಣಿಗೆ ಇಂದು ಮಾತ್ರ ಇಂಚ ಪ್ರಾಯೋಗಿಕವಾದ ಮನ್ಪೊಲಿ ಪಾಂತ ಅಂಚಿತನಕ್ಕೆ ಅವು 2004 ಇಸ್ವಿಡೆ ಆತ್ಮಶಕ್ತಿ ತ್ರೈಮಾಸಿಕ ಪತ್ರಿಕೆ ಶುರುವಾಡಿ ಐತ ಮೂಲಕ ಬೆತಬೇತನ ಮಾಡಿದ ನಗರ ನನ್ನ ಕೇಂದ್ರ ಉಳ್ಳದು ನಡೆದುಂಬುವಂತ ಕೇಂದ್ರ ಈ ಆತ್ಮಶಕ್ತಿ ಪತ್ರಿಕೆಯ ಒಂಜಿ ವಾಮನ್ಗೆ ಆರ್ನ ಪ್ರಧಾನ ಸಂಪಾದಕತ್ವ ಅಂಚ ಆರ್ನ ಒಂಜಿ ಬಡಗ ಒಂದಿನ ಎಡ್ಡೆ ಒಂಜಿ ನಿಷ್ಠೆಡು ಒಂಜಿ ಶ್ರದ್ಧೆಡು ಈ ಕೆಲಸ ನಡಪೊಂದು ಬೈದು ಆರೋಗ್ಯದ ವಿಷಯಕ್ಕೆ ಆರೋಗ್ಯ ಶಿಬಿರ ಆದಿಪ್ಪು ನೇತ್ರ ಚಿಕಿತ್ಸಾ ಶಿಬಿರ ಆದಿಪ್ಪು ರಕ್ತದಾನ ಶಿಬಿರ ಆದಿಪ್ಪು ಅಶಕ್ತರಿಗೆ ಸಹಾಯಧನ ಆದಿಪ್ಪು ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೊರ್ಪಿನ ಆದಿಪ್ಪು ಇತ್ತೀಚಿನ ನಾನಾ ಮಾಡಿದ ಕೆಲಸಗಳಿನ ಈ ಒಂದು ಬ್ಯಾಂಕಿಂಗ್ ಕ್ಷೇತ್ರ ಹೊರತಾಯಿನಂಚಿತ್ತಿನ ಒಂದಿನ ಏತ್ ಮಾತ್ರ ಸಾಧ್ಯ ಉಂಡ ಅವು ಪ್ರತಿಷ್ಠಾನದ ಈ ಟ್ರಸ್ಟ್ದ ಮುಖಾಂತರ ಮಲ್ತೊಂದು ಅವು ಸೊಸೈಟಿ ಶುರುವಾಗಿ ಬುಕ್ಕ ಸೊಸೈಟಿ ಮುಖಾಂತರ ಒಂದು ಮಾತ ಒಟ್ಟಾದ ಈ ಅಭಿವೃದ್ಧಿ ಮಲ್ಪರಿಗೆ ಸಾಧ್ಯ ಉಂಡು 2012 ಇಸ್ವಿಗಾಗ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರತಿಷ್ಠಾನ ನೇತ ಒಂಜಿ ಟ್ರಸ್ಟ್ದ ಒಂಜಿ ನಾನೊಂಜಿ ಹೆಗ್ಗೆ ಅದು ಮಹತ್ವಾಕಾಂಕ್ಷದ ಒಂಜಿ ಹೆಗ್ಗೆ ಅದು ಈ ಒಂಜಿ ಸೊಸೈಟಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ 2012 ಇಸ್ವಿಡೆ ಶುರು ಮಾಡಿ ಸನ್ಮಾನ್ಯರಾಯ ಜನಾರ್ದನ್ ಪೂಜಾರಿನ ಒಂದು ಅಮೃತ ಹಸ್ತಡು ಒಂದು ಬೆಂಗಳೂರಲ್ಲಿ ಶುರು ಶಾಖೆ ಶುರುವಾಡಿ ಈ ನೆಕ್ ಮಂಜಿ ನೆತ್ತ ಒಟ್ಟು ಈ ಗುರುಸ್ವಾಮಿ ಪ್ರಕಾಶನ ಚಾರಿಟೇಬಲ್ ಟ್ರಸ್ಟ್ ಜೊತೆಟ್ಟು ಹೆಜ್ಜೆ ಪಜ್ಜೆ ಪಾಡದಿತ್ತೆ ಉತ್ಸಾಹಿ ಬೇತೆ ನಮ್ಮಲ್ಲಿ ಸಾಮಾಜಿಕವಾದ ಗೆಡ್ಡೆ ಕೆಲಸ ಮತ್ತೊಂದು ವೈಬ್ರೆಂಟ್ ಆದ ಕೆಲಸ ಮತ್ತೊಂದು ಚಿತ್ರರಂಜನ್ ಅವಾಗ ತರುಣೆ ಆರ್ನ ಅಧ್ಯಕ್ಷತೆ ಬರ್ತದೆ ಆರು ಮೂಜನೇ ಅವಧಿಗೆ ಇತ್ತೆ ನೆತ್ತ ಒಂಜಿ ಅಧ್ಯಕ್ಷ ಮುಂದುವರೆದು ಪುನಃ ಶಾಖೆ ಒಂಜಿ ಆಯ್ನೆ ಬೆರಿಟ್ಟು ಈ 10 ವರ್ಷದ ಅವಧಿ ನಿಖಲು ತೂಯಿಲೆಕ್ಕನೆ ಇರುವ ಶಾಖೆ ಆಡು ನನ್ನೆಲ್ಲ ಕೆಲವು ಶಾಖೆಗಳು ಶಿವವಾಪಿನ ಒಂಜಿ ಹಂತೊಡುಂಡು ಇಂಚಿತ್ತಿನ ಹಿನ್ನೆಲೆ ಅವಳ ಐತ ಒಟ್ಟಿಗೂ ಬೇತನ ಮನ ಚಟುವಟಿಕೆಗಳು ಆರ್ನ ಚಿತ್ರರಂಜನ ವೈಯಕ್ತಿಕ ಸಾಧನೆಗಳು ಸೊಸೈಟಿದ ಒಂದು ಎಡ್ಡೆ ಸಹಕಾರ ಬಳಗ ಇವನು ಪ್ರತಿಯೊಂದು ಈ ಒಂದು ಆಡಳಿತ ಮಂಡಳಿದ ಪ್ರತಿಯೊರಿಲ್ಲ ಪ್ರತಿಷ್ಠಾನದ ಆಯ್ತ ಪ್ರಕಾಶನ ಚಾರಿಟೇಬಲ್ ಟ್ರಸ್ಟಿನ ಕಲ್ಲ ಒಂದು ಆದರ್ಶಮಯವಾಗಿನ ಎಂಚಿನ ಶುರುವಾದಿತ್ತಿನ ಆ ಕೆಲಸದ ಒಂದು ಹಿನ್ನೆಲೆ ಈ ಮುಂದೆಲ್ಲ ಈ ವಿವಿಧೋದ್ದೇಶ ಸಹಕಾರ ಸಂಘ ಶುರುವಾಗಿ ಹೋಗ್ತಲ್ಲ ಅವೇ ಧೋರಣೆ ಮತ್ತೊಂದು ಆಯ್ತ ಒಟ್ಟಿಗೆ ಪ್ರಗತಿ ಎಂಚಕರವಲ್ಲಿ ಬಂದ್ರೆ ದೃಷ್ಟಿಕೋನದ ಈ ಒಂದು ಮಾತೆಲ್ಲ ಒಂಜಾದ ಒಂದು ರತ್ನಲ್ಲ ಕತ್ತಿನ ಈ ನಿರ್ದೇಶಕರು ಅಂಚನೆ ಸಿಬ್ಬಂದಿನ ಅಂಚನೆ ಆತ ಉತ್ಸಾಹಿಗಳು ಅಂಚೆ ಆ ಒಂದು ಎಡ್ಡೆ ಒಂದು ಸಮೂಹದ ಕೆಲಸದ ಹತ್ರ ಮಕ್ಕ ಜನಕ್ಲಿನ ಸಾರ್ವಜನಿಕರನ್ನ ಆತ್ಮಶಕ್ತಿದ ಒಂದು ಬಳಗದ ಒಂಜಿ ಪ್ರೋತ್ಸಾಹದ ಹತ್ರ ಈ ಪ್ರಗತಿ ಸಾಧ್ಯ ಇರುವ ಬ್ರಾಂಚ್ ಅಂಚನೆ ಈ ಒಂದು ಆರ್ಥಿಕ ವ್ಯವಹಾರ ಸೊಸೈಟಿದ ಏತೇತೋ ಪ್ರಶಸ್ತಿಗಳು ಒಕ್ಕ ವೈಯಕ್ತಿಕ ಚಿತ್ರರಂಜನ ಪ್ರಶಸ್ತಿಗಳು ವಿವರ ನನ್ನೆಲ್ಲ ಬರೋಣ ವಿವರವಾದ ಪಂಪುಜಿ ಇಂಚಿತ್ತಿನ ಒಂಜಿ 10 ವರ್ಷಗಳು ಈ ನಮೂನದ ಎಲ್ಲ ತೋದು ಕೇಳಂದಿನ ಚಿತ್ತನ ಹೆಚ್ಚು ಅಭಿವೃದ್ಧಿ ಪರವಾಗಿ ಚಟುವಟಿಕೆ ತೋಜಾಗಿ ನಡೆದತ್ರ ಬಹುಶಃ ಎಂಕಲ್ನ ಅಧ್ಯಕ್ಷರಿಗೆ 10 ವರ್ಷ ಆಗಿನ ಚಿತ್ರ ಮೂಜನೇ ಅವಧಿಗೆ ಬರೋದು ಪುನಃ ಸಂದರ್ಭಗಳು ಚಿತ್ತರಂಜನ್ ಬೋಳಾರ್ರಿಗೆ ಕರ್ನಾಟಕ ಸರ್ಕಾರದ 2009ನೇ ವರ್ಷದ ಒಂದು ಪ್ರಶಸ್ತಿ ಮುರನ್ಯಾತೆ ಒಲಿದು ಬರ್ತದೆ ಆ ಒಲಿದು ಬತ್ತಿನ ನಮ್ಮ ಮಾತ ಸೇರಿದು ಊರ್ದಕ್ಕಲು ಉಳಿದು ಕಲಕೂಡೊಂದು ಒಂಜಪ್ಪೆ 10 ಬಾಲಲು ಒಂಜಪ್ಪೆ ಬಾಲಲಕ್ಕ ಸೇರೊಂದು ಈ ಕೆಲಸದ್ದು ಆ ಸಂಭ್ರಮ ಆಚರಣೆ ಮಲ್ಪನ ಚಿತ್ರ ಬೇಡಿಯ ಒಂದು ಬೈದಿದೆ ಅಂಚಾದ ಈ ಒಂದು ಸಭಾ ಕಾರ್ಯಕ್ರಮದ್ದು
ಬೈದಿನ ಚಿತ್ರ ಬಿಂದಿನ ಸ್ವಾಗತ ಮತ್ತೊಂದು ಚಿತ್ರ ಕಿಂಚಿತ್ ದಪಡ ಮಾತೆಲ್ಲ ಮಾತ್ರೆ ಗೊತ್ತಿಪ್ಪನ ಚಿತ್ರಗಳು ಮಾತೆಲ್ಲ ಪೂರ್ವಜರೆಲ್ಲ ಗೊತ್ತಿಪ್ಪನ ಚಿತ್ರಗಳು ಅಂಚಾದ ಕಿಂಚಿತ್ ಸ್ವಾಗತ ಮತ್ತೊಂದು ಈ ಅಭಿನಂದನಾ ಸಮಾರಂಭವನ್ನು ಉದೀಪನ ಮಲ್ಪರಿಗೆ ಪುನಂಚಿತ್ತಿನ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಆರಿನ ನಿಗ್ಲ ಮಾತಿನ ಪರವಾದ ನಮ್ಮ ಮಾತ ಮೋಕೆಡು ಎದುಕೊನ್ನುವ ಚಾಮಡಿದ ಉದೀಪನದ ಮೇಲೆ ಈ ಪೊತ್ತಗು ಅಭಿನಂದನಾ ಸಮಿತಿಯ ಕಾರ್ಯಾಧ್ಯಕ್ಷರು ಐನ ಚಿತ್ರ ಅಂಚನೆ ಆತ್ಮಶಕ್ತಿ ವೇದೋದ್ದೇಶ ಸಹಕಾರಿ ಸಂಘದ ಒತ್ತುಗುರಿಕಾರೆ ಶ್ರೀಯುತ ನೇಮಿರಾಜ್ ಟಿ ಮೇಲೆ ಮೋಕೆಡು ಎದುಕೊಂಡು ಪಡೆದ ಈ ಪೊತ್ತು ವಿನಯ ಮೊತ್ತದಲ್ಲೇ ನಮ್ಮ ಈ ಒಂದು ಸ್ವಾಗತ ಸಮಿತಿಗೆ ಗೌರವಾಧ್ಯಕ್ಷರಿಗೆ ಎಂಜನ ಈ ಒಂದು ಲೇಸಿಲ್ಲ ಆ ಗೌರವ ಅಧ್ಯಕ್ಷತೆಯನ್ನು ಈ ಲೇಸಿದ ಅಧ್ಯಕ್ಷತೆ ವಹಿಸುವ ನಮ್ಮ ಮಾತಿನ ಒಂದು ಹುರಿದುಂಬಿಸುವ ಚಿತ್ರ ಉತ್ಸಾಹದ ಮಾನ್ಯ ಶಾಸಕರು ಮೂಡುಬಿದ್ರದ ಶಾಸಕರು ಸನ್ಮಾನ್ಯ ಶ್ರೀ ಉಮಾನಾಥ್ ಬಿ ಕೋಟ್ಯಾನ್ ಆ ಇಲೇಸಿದ ಗುರಿಕಾರನ ವಹಿಸೊಂದಿರು ಒಟ್ಲೋಡು ನಡಪವರೇ ನಮ್ಮನೆ ದುಡ್ಡು ಆರನೇ ಒದೇ ಪಾತ್ರೆಯಾನ ಈ ಸಭೆ ಈ ಪ್ಲೇಸ್ಗೆ ಈ ಮೋಕೆಡು ಎದ್ಕೊಂಡೊಂದುಲ್ಲೆ ಚಾಮಡಿದ ಗುರಿಕಾರನೆ ಈ ಪೊತ್ತು ಕಾರ್ಯಾಧ್ಯಕ್ಷರು ಐನ ಚಿತ್ರ ಡಾಕ್ಟರ್ SR ಹರೀಶ್ ಆಚಾರ್ಯ ವಿಶ್ವಕರ್ಮ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಅಂತ ಗುರಿಕಾರಲು ಮೋಕೆಡು ಎದ್ಕೊಂಡು ಪಡೆದ ಈ ಪೊತ್ತು ವಿನಯ ಮೊತ್ತದಲ್ಲೇ ಚಾಮಡಿದ ಇನಿತ ಗುರುಕಾರಣದ ಗದ್ದಿಗೆ ಇಪ್ಪನ ಚಿತ್ರನ ಅಂಚನೆ ಅಭಿನಂದನಾ ಸಮಿತಿಯ ಮಾಲಾದಿಗೆದ ಗುರುಕಾರ ಐನ ಚಿತ್ರನ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಬೆಂಗದ ಶಾಸಕರು ಐನ ಚಿತ್ರ ಶ್ರೀ ಉಮಾನಾಥ ಈ ಕೋಟೆ ಮೇಲಿನ ಚಾಮಡಿದ ಕಟ್ಟುಮಟ್ಟ ಪ್ರಕಾರ ಎತ್ತುಕೊಂಡಾಡೋದು ಮೋಕೆಡು ಎದುಕೊಳ್ಳುವುದಿಲ್ಲ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನೂರವರು ಮಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಈ ಸಜ್ಜನರು ಇಡೀ ಊರು ನಮ್ಮನ್ನು ಒಟ್ಟುಡು ಏಪಲ ದುಂಬುಡ್ಲ ಪ್ರಯೋಡ್ಲ ಏಪಲ ಇಪ್ಪನಂಚಿತ್ತಿನ ಹಿರಿಕೊಟ್ಟು ದುಪ್ಪತ್ತಿನ ಹಿರಿಯರು ಆರನ್ನು ಈ ಪ್ಲೇಸಿಗೆ ಮೋಕೆಡು ಎದುಕೊಂಡೊಂದಿಲ್ಲ ಚಾಮಡಿದ ಬಿಂಗೇರನೆ ಕಾರ್ಯಾಧ್ಯಕ್ಷರು ಐನ ಚಿತ್ರ ಶ್ರೀಯುತ ಉದಯ್ ಅಮೀನ್ ಮಟ್ಟು ಮೇಲೆ ಮೋಕೆಡು ಎದುಕೊಂಡು ಪಡೆದ ವಿನಯ ಮೊತ್ತದಲ್ಲೇ ಈ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಕುಡ್ಲದ ಗುರುಕಾರ ಐನ ಚಿತ್ರ ಉದಯ್ ಅಮೀನ್ ಮಟ್ಟು ಚಾಮಡಿದ ಭಿನ್ನ ಮರಟಿ ಪುನಃ ಚಿತ್ರ ಲೆತ್ತು ಲೆಪ್ಪುಗು ಕೊರ್ತುಗು ತತ್ತುಗು ಅಂದ್ರೆ ಕೊರ್ತುಗು ಸರಿಯಾದ ನಮ್ಮೊಟ್ಟುಗು ಮತ್ತು ಸೇರಿದ ಚಿತ್ರ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗುರುಕಾರರು ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರು ಎರಡನೇ ಚಾಮಡಿದ ಕಟ್ಟುಮಟ್ಟ ಪ್ರಕಾರ ಮೋಕೆಡು ಎತ್ತುಕೊಂಡಾಡೋದು ಬಾವಿಗೆ ಎದುಕೊಳ್ಳೋದಿಲ್ಲ ನಮ್ಮ ಮಾತಿನ ಒಂದು ಮಾರ್ಗದರ್ಶಕರಾದ ಒಂದು ಸಜ್ಜನರಾದ ಮಾಮಲ್ಲ ಕ್ಷೇತ್ರೋಡು ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರೋಡು ಗರೋಡಿ ಅಧ್ಯಕ್ಷರಾದ ಪುನಃ ಶ್ರೀಯುತ ಚಿತ್ತರಂಜನ್ ಕೆ ಮೇರೆ ದಿಂಜ ಪಾತ್ರ ಪನತೆ ಹಿರಿಯರಾಯನ ಚಿತ್ತರಂಜನ್ ಮೋಕೆಡು ನಿಮ್ಮಲ್ಲಿ ಮಾತಿನ ಪರವಾದ ಈ ಪ್ಲೇಸ್ ಎತ್ಕೊಂಡೊಂದುಲ್ಲೆ ಚಾಮಡಿದ ನಮ್ಮ ಬಿದ್ದರಿಗೆ ಕಾರ್ಯಾಧ್ಯಕ್ಷರು ಐನ ಚಿತ್ರ ಶ್ರೀ ಕೆ ಹರಿಶ್ಚಂದ್ರ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮದ ಗುರಿಕಾರಲು ಶ್ರೀ ಕೆ ಹರಿಶ್ಚಂದ್ರ ಮೇಲೆ ಮೋಕೆಡು ಎದುಕೊಂಡು ಪಡೆದು ಪಟ್ಟು ವಿನಯ ಮೊತ್ತದಲ್ಲೇ ನಿತ್ತ ಚಾಮಡಿದ ಮಾನ್ಯಾದಿಗಿದ ಮನೆಟ್ಟು ಹಿರಿಯರಾದ ನಮಗೆ ಮಾತರಿಗಳ ಮಾರ್ಗದರ್ಶಕರು ಐನ ಚಿತ್ರ ಶ್ರೀ ಬ್ರಹ್ಮವೈದ್ಯರಿಗಳ ಕ್ಷೇತ್ರ ಕಂಕನಾಡಿ ಗರುಡಿ ಗುಡ್ಲದ ಗುರಿಕಾರಲು ಶ್ರೀ ಚಿತ್ತರಂಜನ್ ಕೆ ಮೇಲೆ ನಮ್ಮ ಮಾತೆಗಳ ಪರವಾದ ಅರ್ಥ ಬಿಟ್ಟಿದೆ ಬಾವಿದೆ ತನ್ನ ತಗ್ಗಾದ ಮೋಕೆಡು ಎದುಕೊಳ್ಳೋದಿಲ್ಲ ನಾನು ಇನ್ನಿಲ್ಲದ ಬಿನ್ನರೆ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಮೇರೆ ಬಂಟರ ಯಾನೆ ನಾಡಕದ ಮಾತಾ ಸಂಘ ಮಂಗಳೂರು ನಿಂತ ಅಧ್ಯಕ್ಷರ ಪುನಃ ಸನ್ಮಾನ್ಯ ಪ್ರೀತಿದ ಅಜಿತ್ ಕುಮಾರ್ ರೈ ಮಾಲಾಡಿ ಆರಿಗೆ ಮೋಕಿದ ಸೊಲ್ಮೆರು ಚಾಮಡಿದ ನಮ್ಮ ಬಿದ್ದೆರಡೆ ಕಾರ್ಯಾಧ್ಯಕ್ಷರು ಐನ ಚಿತ್ರ ಶ್ರೀಯುತ ವೀಲಾಕ್ಷ ಬಿ ಕರ್ಕೆರ ಇಪ್ಪತ್ತು ಎತ್ತುಕೊಂಡಾಡುವುದಿಲ್ಲ ಚಾಮಡಿದ ಭಿನ್ನ ಮರಟೆ ಪುನಃ ಚಿತ್ತನ ಬಂಟರ ಯಾನೆ ನಾಡವರ ಮಾತೃ ಸಂಘ ಕುಡ್ಲದ ಗುರಿಕಾರೆ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಮೆರಡೆ ಇಪ್ಪತ್ತು ಚಾಮಡಿದ ಕಟ್ಟುಮಟ್ಟ ಪ್ರಕಾರ ಮೋಕೆಡು ಎದುಕೊಳ್ಳುವುದಿಲ್ಲ ನಮ್ಮ ಕುಡ್ಲ ವಾಹಿನಿದ ನಿರ್ದೇಶಕರು ಐನ ಚಿತ್ರ ಶ್ರೀ ವೀಲಾಕ್ಷ ಬಿ ಕರ್ಕೆರ
ವಂದನೆಗಳು. ವೇದಿಕೆ ಪುನಃ ನನಂಜಿ ಮಲ್ಲಬೆನ್ನರೆ ಶ್ರೀ ಗುರುನಾಥ ಕ್ಷೇತ್ರ ಕುದುವಳಿ ಮಂಗಳೂರು ನೇತ ಕೋಶಾಧಿಕಾರಿಗಳು ಶ್ರೀಯುತ ಪದ್ಮರಾಜ ಏನು ಮೋಕೆಡು ಎತ್ಕೊಳೋದಿಲ್ಲ. ಚಾವಡಿದ ನಮ್ಮ ಬಿಡ್ಡೆ ಅಭಿನಂದನಾ ಸಮಿತಿಯ ಒತ್ತುಗುರಿಕಾರ ಚಿತ್ರ ಶ್ರೀ ಸುರೇಶ್ ರೈ ಒಡಿಯೂರು ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಮಂಗಳೂರಿನ ಗಿರಿಕಾರಲು ಮೋಕೆಡೆ ಎದುಕೊಂಡು ಪಡೆದ ವಿನಯ ಮೊದಲೇ ಲೆತ್ತಲೆಪ್ಪು ಹೋಗನೊಂದು ಪತ್ತಿನ ಚಿತ್ರ ಚಾವಡಿದ ನಮ್ಮ ಬಿಡ್ಡೆ ಶ್ರೀ ಗೋಕರ್ನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರಿನ ಕೋಶಾಧಿಕಾರಿಗಳು ಆಯ್ನ ಚಿತ್ರ ಶ್ರೀ ಪದ್ಮರಾಜ್ ಆರ್ ಮೆರಣೆ ಮೋಕೆಡೆ ಎದುಕೊಳ್ಳೋದಿಲ್ಲ. ಶ್ರೀ ಗುರು ಸೌಹಾರ್ದ ಸಹಕಾರಿ ರಿಜಿಸ್ಟರ್ಡ್ ಮಂಗಳೂರು ನೇತ ಅಧ್ಯಕ್ಷರಾದ ಚಿತ್ರ ಶ್ರೀಮತಿ ಸುಮಲತಾ ನವೀನ್ ಚಂದ್ರ ಸುವರ್ಣ ಆರು ನಮ್ಮ ಲೇಸಡ್ ನಮ್ಮ ನೋಡುಗಳು ಆರು ನಮ್ಮ ಮೋಕೆಡು ಎದುಕೊಳ್ಳೋದಿಲ್ಲ. ಚಾಪಡಿದ ನಮ್ಮ ಬಿನ್ನೆದಿನ ಶ್ರೀಮತಿ ಸೌಮ್ಯ ವಿಜಯ ಮೇರೆ ಮೋಕೆಡೆಗೆ ಎದುಕೊಂಡು ಪಡೆದ ಭಿನ್ನಯ ಮೊತ್ತದಲ್ಲೇ ಅಭಿನಂದನಾ ಸಮಿತಿಯ ಒತ್ತುಗುರಿಕಾರ್ತಿ ಶ್ರೀಮತಿ ಸೌಮ್ಯ ವಿಜಯ್ ಚಾಪಡಿದ ಭಿನ್ನ ಮನಟಿ ಪುನಶ್ಚಿತ್ತಿನ ಗುರು ಸೌಹಾರ್ದ ಸಹಕಾರಿ ನಿಮಿತ್ತ ಮಂಗಳೂರಿನ ಗುರುಕಾರ್ತಿ ಶ್ರೀಮತಿ ಸುಮಲತಾ ನವೀನ್ ಚಂದ್ರಡಿ ಸುವರ್ಣ ಮೇರೆ ಮೋಕೆಡೆ ಎದುಕೊಳ್ಳೋದಿಲ್ಲ. ನಮನ ಅಧ್ಯಕ್ಷರಾದ ಪುನಃ ಶ್ರೀ ಭಾಸ್ಕರ್ ಕೋಟ್ಯಾಂದ್ರು ಆರು ಬೆಳವಾಯಿ ಸಹಕಾರ ವ್ಯವಸಾಯ ಸಂಘ ಬೆಳವಾಯಿ ನೇತ ಅಧ್ಯಕ್ಷರ ಮಾತ್ರಕ್ಕೆ ಆರ್ಲ ಅಂಚಿತನೇ ಬಾರಿ ಡೈನಾಮಿಕ್ ಲೀಡರ್ಶಿಪ್ ಒಂಜಿ ನೇಕಾರ ಆರಿಂದ ಈ ಸಂದರ್ಭಗಳು ಭಾಸ್ಕರ್ ಕೋಟ್ಯಾಂದ್ರ ಈ ಸಂದರ್ಭಗಳು ಮೋಕೆಡೆ ಎದುಕೊಂಡು ಚಾವಡಿದ ಭಿನ್ನ ಮಾರ್ಕೆಟ್ ನಂತರ ನಮ್ಮ ಸಮಿತಿಯ ಗುರುಕಾರ್ಲೇನೆ ಈ ಬರ್ತವು ಶ್ರೀ ಶೇಷಪ್ಪ ಕೋಟ್ಯ ಶ್ರೀ ಗುರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮೆಲ್ಕಾರ್ ನೇತ ಗುರುಕಾರ್ಲು ಮೋಕೆಡೆ ಎದುಕೊಂಡು ಪಡೆದ ಭಿನ್ನ ಮೊತ್ತದಲ್ಲೇ ಈ ಬರ್ತವು ಸೀತಾರಾಮ್ ಎನ್ ಮೇರೆ ಚಾವಡಿದ ಭಿನ್ನ ಮಾರ್ಕೆಟ್ ಪುನಶ್ಚಿತ್ರ ಅಭಿನಂದನಾ ಸಮಿತಿಯ ಗುರುಕಾರ್ಲು ಆಯ್ನ ಚಿತ್ರ ಬೆಳವಾಯಿ ಸಹಕಾರಿ ವ್ಯವಸಾಯ ಸಂಘ ನಿಮಿತ್ತ ಬೆಳವಾಯಿದ ಗುರುಕಾರಿ ಶ್ರೀ ಭಾಸ್ಕರ್ ಕೋಟ್ಯ ಮೇರೆ ಮೋಕೆಡೆ ಎದುಕೊಂಡು ಪಡೆದ ಕ್ರೀಡ ಭಿನ್ನ ಮೊತ್ತದಲ್ಲೇ ಇನ್ನು ಈತ್ ಮಲ್ಲ ವೈವಿಧ್ಯಮಯ ಪ್ರತಿಭೆದ ಚಿತ್ತರಂಜನೆಗೆ ಅಭಿನಂದನಾ ನಾಗರಿಕ ಅಭಿನಂದನಾ ಮಲ್ಪನ ಚಿತ್ರ ಸಂದರ್ಭಗಳು ಅಭಿನಂದನಾ ಪಾತ್ರೆ ಏಲ ಒಂದಿಗೆ ಬಂದಾಗ ಕೆಲವು ಅಭಿಪ್ರಾಯಗಳು ಮಾತೆಲ್ಲ ಒಂದಾದ ಬತ್ತಿನ ಚಿತ್ರ ಪುದರು ಶ್ರೀ ಕೇಶವ ಮಂಗೀರ ಕುಡ್ಲದ ಕುದುರೋಳಿ ಶ್ರೀ ನಾರಾಯಣ ಗುರು ಪದವಿ ಕಾಲೇಜಿನ ಪ್ರಾಧ್ಯಾಪಕರು ಅಂಚನೆ ಮಲ್ಲ ವಾಗ್ಮಿ ಅಂಚಿತ್ತಿನ ಶ್ರೀ ಕೇಶವ ಬಂಗೇರ ಆರೆಗೆ ಅಭಿನಂದನಾ ಭಾಷಣ ಬರ್ಪರಪುನ ಕೇಶವ ಬಂಗೇರ ಆರೆಗೆ ನಮ್ಮ ಮೋಕೆಡೆ ಎದುಕೊಳ್ಳೋದಿಲ್ಲ. ಚಾಪಡಿದ ನಮ್ಮ ಬಿಡ್ಡೆರಡೆ ಇಕೊಂಡು ಮೋಕೆಡೆ ಎದುಕೊಳ್ಳುವ ಶ್ರೀ ಆನಂದ ಎಸ್ ಕೊಂಡಾನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಮಂಗಳೂರಿನ ನಿರ್ದೇಶಕರ ಅಂದ್ರೆ ಅಭಿನಂದನಾ ಸಮಿತಿಯ ಕಾರ್ಯಕರ್ತರು ಚಾಪಡಿದ ಇರಿದ ಅಭಿನಂದನಾ ಮಧುಕುಲ ಬಿಗ್ಗೆರೆ ಪುನಶ್ಚಿತ್ತನೆ ಶ್ರೀ ನಾರಾಯಣ ಗುರು ಪ್ರಥಮ ದರ್ಜೆ ಕಾಲೇಜು ಮಂಗಳೂರಿನ ಪ್ರಾಧ್ಯಾಪಕರೇ ಶ್ರೀ ಕೇಶವ ಬಂಗೇರೆ ಮೋಕೆಡೆ ಎದುಕೊಳ್ಳೋದಿಲ್ಲ. ಕಳೆದ ಅರ್ಥವಿಲ್ಲ ಬಹಳ ಮುಖ್ಯವಾದ ನಾನೊಂಜಿ ನಮ್ಮ ನಾಡು ಪುನಚಿತ್ರ ಶ್ರೀ ವಾಮನ್ ಕೆ ಆರ್ ಈ ಒಂದು ಸಮಿತಿಯ ಗೌರವ ಕಾರ್ಯದರ್ಶಿ ಅಂಚನೆ ಆತ್ಮಶಕ್ತಿ ತ್ರೈಮಾಸಿಕ ಪತ್ರಿಕೆಯ ಪ್ರಧಾನ ಸಂಪಾದಕರು 2004 ಇಸ್ವಿಡಿಂಚಿ 5 ಚಾರಿಟೇಬಲ್ ಟ್ರಸ್ಟ್ ಒಂದು ಪತ್ರಿಕೆನ ನಡಪ ಬತ್ತಿನ ಈ ವೇದಿಕೆ ಭಿನ್ನರಾದ ಪುನಃ ಶ್ರೀಯುತ ವಾಮನ್ ಆರಿಗೆ ಮೋಕೆಡೆ ನಮ್ಮ ಎದ್ಕೊಳ್ಳೋದಿಲ್ಲ. ಚಾವಡಿದ ನಮ್ಮ ಬಿಡ್ಡೆರಡೆ ಜಿ ಪರಮೇಶ್ವರ ಪೂಜಾರ್ಲು ಮೋಕೆಡೆ ಎದುಕೊಂಡು ಪಡೆದ ಭಿನ್ನಯ ಮೊತ್ತದಲ್ಲ ಟ್ರಸ್ಟಿಲು ಆಯ್ನ ಚಿತ್ರ ಜಿ ಪರಮೇಶ್ವರ ಪೂಜಾರ್ಲು ಚಾವಡಿದ ಮಾನ್ಯತೆಗೆದ ಭಿನ್ನ ಮನಟಿ ಪುನಶ್ಚಿತ್ರ ಆತ್ಮಶಕ್ತಿ ತ್ರೈಮಾಸಿಕ ಪತ್ರಿಕೆಯ ಪ್ರಧಾನ ಸಂಪಾದಕರು ಶ್ರೀ ವಾಮನ್ ಕೆ ಮೇರೆ ಮೋಕೆಡೆ ಎದುಕೊಳ್ಳೋದಿಲ್ಲ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರು ಅಂಚನೆ ಅಭಿನಂದನಾ ಸಮಿತಿಯ ಕಾರ್ಯಕರ್ತರಲ್ಲ. ಕಳೆದ ಹಾದಿಯನ್ನು ಆತ್ಮಶಕ್ತಿ ಬ್ಯಾಂಕ್ ಹಾಗೂ ಆತ್ಮಶಕ್ತಿ ಪತ್ರಿಕೆ ಶ್ರೀ ಗುರು ನಾರಾಯಣ ಪ್ರಕಾಶನ ಚಾರಿಟೇಬಲ್ ಟ್ರಸ್ಟ್ ಯಾವ ರೀತಿಯಲ್ಲಿ ಬೆಳೆದು ಬಂದಿದೆ ಎನ್ನುವುದರ ಜೊತೆಗೆ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿದ್ದಾರೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ.
ಮಾತೃಶ್ರೀ ಮತ್ತು ತೀರ್ಥರೂಪರವರ ನಡುವೆ ಜೊತೆಯಲ್ಲೇ ಈ ಸನ್ಮಾನವನ್ನ ಸ್ವೀಕರಿಸಲಿದ್ದಾರೆ. ಹಿಂದೆ ಎಲ್ಲೋ ನಡೆದಿರಲಿಕ್ಕಿಲ್ಲ ಎನ್ನುವುದು ನನ್ನ ಭಾವನೆ. ಈ ಪುರಸಭಾ ಭವನದ ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಇದೀಗ ಚಿತ್ರಣ್ಣನಿಗೆ ಸನ್ಮಾನ. ಅದಕ್ಕಿಂತ ಮೊದಲು ಒಂದು ವಿಡಿಯೋ ಕ್ಲಿಪ್. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಬೇಕು ಅಷ್ಟೇ. ತಾನು ಹಿಡಿದ ಕಾರ್ಯದಲ್ಲಿ ದೃಢವಾದ ನಂಬಿಕೆ, ಅಚಲವಾದ ಮನಸ್ಸು, ನಿರಂತರ ಪರಿಶ್ರಮದ ತಪಸ್ಸು ಇದ್ದರೆ ಒಂದೊಳ್ಳೆ ಸಮಾಜ ಕಟ್ಟುವ ಕೆಲಸಗಳು ಆಗುವುದಕ್ಕೆ ಸಾಧ್ಯ. ಇಂತಹ ಹತ್ತು ಹಲವು ಪುಣ್ಯ ಕೆಲಸಗಳನ್ನ ಮಾಡಿ ಬಡವರ ದೀನ ದಲಿತರ ಏಳಿಗೆಗೆ ಪಣ ತೊಟ್ಟವರಲ್ಲಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಚಿತ್ತರಂಜನ್ ಬೋಳಾರ್ ಅವರು. ಅಧ್ಯಕ್ಷರಾದ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿ ಮತ್ತು ನಗುಮುಖದ ಕಾರ್ಯನಿರ್ವಹಣೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರ ಪರಿಶ್ರಮದಿಂದ ಜೊತೆಗೆ ಸಹಕಾರಿ ರಂಗದಲ್ಲಿ ಮಾಡಿರುವ ಗುರುತರ ಕಾರ್ಯಗಳನ್ನು ಗುರುತಿಸಿ ಕರ್ನಾಟಕ ಘನ ಸರ್ಕಾರ ಈ ಸಾಲಿನ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಡಲ ನಗರಿ ಮಂಗಳೂರಿನ ಬೋಳಾರಿನ ಮುಡಿಹಿತ್ತು ಎಂಬ ಪುಟ್ಟ ಊರಿನಲ್ಲಿ 1966 ಜೂನ್ 14ರಂದು ಚಿತ್ತರಂಜನ್ ಜನಿಸುತ್ತಾರೆ. 1966ರಂದು ಹುಟ್ಟಿದ ಇವರು ಇಂದು ಹೆಮ್ಮರವಾಗಿ ಬೆಳೆದು ನೂರಾರು ಸಾವಿರಾರು ಫಲಾನುಭವಿಗಳಿಗೆ ಆರ್ಥಿಕ ನೆಲೆಗಟ್ಟಿನ ಆಧಾರದಲ್ಲಿ ಆಸರೆಯಾಗ್ತಾರೆ ಅನ್ನುವುದನ್ನ ಯಾರು ಊಹಿಸಿರಲಿಲ್ಲ. ರಾಘವ ಬೋಳಾರ್ ಪುಷ್ಪ ದಂಪತಿಯ 4 ಮಕ್ಕಳಲ್ಲಿ ಒಬ್ಬರಾಗಿ ಹುಟ್ಟಿದ ಚಿತ್ತರಂಜನ್ ಬಾಲ್ಯದಲ್ಲೇ ತಂದೆಯಂತೆ ಬಲು ಚುರುಕು. ಮುಂದೆ ಇಡೀ ಮಗು ಬೆಳೆದು ಸದೃಢ ಸಮಾಜದಲ್ಲಿ 4 ಮಂದಿಗೆ ಆರ್ಥಿಕವಾಗಿ ಆಸರೆಯಾಗ್ತಾರೆ ಅಂತ ಯಾರು ಕೂಡ ಅಂದುಕೊಂಡಿದ್ದಿಲ್ಲ. ಬಾಲ್ಯದಲ್ಲಿ ಕಡು ಬಡತನ ಕಟ್ಟಿಟ್ಟ ಬುತ್ತಿಯಂತಿದ್ರು ದೊಡ್ಡವನಾಗುತ್ತಾ ಹೋದಂತೆಲ್ಲ ಬಡತನದ ವಿವಿಧ ಆಯಾಮಗಳ ಅನಾವರಣಗೊಳ್ಳುತ್ತೆ. ಚಿತ್ತರಂಜನ್ಗೂ ಹಾಗೆ ಬಾಲ್ಯದಲ್ಲೇ ಕಷ್ಟಗಳಿದ್ದು ಅವುಗಳನ್ನೆಲ್ಲ ಸರಿಸಮಾನವಾಗಿ ಎದುರಿಸಿ ಶಿಕ್ಷಣ ಪಡೆಯುತ್ತಿರುವಾಗಲೇ ಸಣ್ಣ ಪುಟ್ಟ ಕೆಲಸಗಳತ್ತ ವಾಲಿ ಕಷ್ಟದ ಬದುಕಿಗೆ ತಂಪನೆಯ ನೀರಿನ ಸ್ಪರ್ಶ ಕೊಟ್ಟವರು ಚಿತ್ತರಂಜನ್. ಪ್ರಾಥಮಿಕ ಶಿಕ್ಷಣವನ್ನ ಬೋಳಾರ, ಪ್ರೌಢ ಶಿಕ್ಷಣವನ್ನ ಕಾಶಿಯ ಹೈಸ್ಕೂಲ್ ಜೆಪ್ಪು, ಪದವಿ ಪೂರ್ವ ಶಿಕ್ಷಣವನ್ನ ಮಂಗಳೂರಿನ ಸರ್ಕಾರಿ ಕಾಲೇಜ್ ಹಾಗೂ ಬೆಸೆಂಟ್ ಸಂಧ್ಯಾ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನ ಪೂರೈಸಿದ್ದಾರೆ. ಈಗ ನಮ್ಮ ನಿಮ್ಮೆಲ್ಲರ ಅಭಿಮಾನದ ಚಿತ್ತರಂಜನ್ ದಕ್ಷಿಣ ಭಾರತದಾದ್ಯಂತ ಭಾರತೀಯ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ 27 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ದುಡಿದ ಅನುಭವವನ್ನ ಹೊಂದಿದ್ದು ಪ್ರಸ್ತುತ ಗಾರ್ಮೆಂಟ್ ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಜೊತೆಗೆ ನೂರಾರು ಜನರಿಗೆ ಉದ್ಯೋಗದಾತರಾಗಿದ್ದಾರೆ. ಮಂಗಳೂರಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ನೋಂದಾಯಿತ ಸಂಸ್ಥೆಯನ್ನ 2003ರಲ್ಲಿ ಕೆಲವು ಸಮಾನ ಮನಸ್ಕರ ಜೊತೆಗೂಡಿ ಸ್ಥಾಪನೆ ಮಾಡಿದರು. ಮೊದಲ ಬಾರಿಗೆ ಈ ಸಂಸ್ಥೆಯಿಂದ ಪ್ರಕಟಗೊಂಡಿದ್ದೇ ಆತ್ಮಶಕ್ತಿ ಎಂಬ ತ್ರೈಮಾಸಿಕ ಪತ್ರಿಕೆ. ಬಳಿಕ ಮುಂದುವರಿಯುತ್ತಾ 2012 ಜನವರಿ 30ರಂದು ನೂರಾರು ನವ ಚಿಂತನೆಗಳನ್ನ ಹೊತ್ತ ಮಂಗಳೂರಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪನೆಯಾಗಿತ್ತು. ಅದಾಗಲೇ ಟ್ರಸ್ಟ್ನ ಬಳಗದೊಂದಿಗೆ ಪಳಗಿಕೊಂಡಿದ್ದ ತರುಣ ಚಿತ್ತರಂಜನ್ ಬೋಳಾರ್ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ನಿಯೋಜನೆಗೊಂಡರು. ಇಲ್ಲಿಂದಲೇ ನೋಡಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಪ್ರಗತಿಯ ಶಕ್ತಿ ಆರಂಭವಾಗಿ ಬಿಟ್ಟಿತ್ತು. ವರ್ಷಗಳು ಕಳೆದಂತೆ ಹೊಸ ಹೊಸ ಶಾಖೆಗಳು ಆರಂಭಗೊಂಡು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ವಿಸ್ತಾರಗೊಂಡಿತ್ತು. 10 ವರ್ಷಗಳಲ್ಲಿ ಅಲ್ಪ ಅವಧಿಯಲ್ಲೇ ಬರೋಬ್ಬರಿ 20 ಶಾಖೆಗಳು ವಿವಿಧೆಡೆ ಕಾರ್ಯಾರಂಭ ಮಾಡಿದ್ವು. ದಶಮಾನೋತ್ಸವ ಸಂಭ್ರಮದ ಸಂದರ್ಭ ಇದೇ ವರ್ಷದ ಜನವರಿ 30ರಂದು ಮಂಗಳೂರಿನ ಪಡೀಲ್ ಬೈಲಾಡಿ ಕೆರೆ ಪಕ್ಕ
ಕಚೇರಿ ಮತ್ತು ಹಾಸ್ಟೆಲ್ ಒಳಗೊಂಡ 10,000 ಚದರ ಅಡಿ ವಿಸ್ತೀರ್ಣದ ಸುಂದರ ಮತ್ತು ಭವ್ಯವಾದ ಆತ್ಮಶಕ್ತಿ ಸೌಧ ತಲೆ ಎತ್ತಿ ನಿಂತಿತ್ತು. ಸಂಘದ ಇನ್ನು 5 ಶಾಖೆಗಳು ಪ್ರಾರಂಭದ ಹಂತದಲ್ಲಿವೆ. 100ಕ್ಕೂ ಅಧಿಕ ಮಂದಿಗೆ ಉದ್ಯೋಗ ಕಲ್ಪಿಸಿ ಬರೋಬ್ಬರಿ 1,361 ಕೋಟಿ ವ್ಯವಹಾರವನ್ನ ನಡೆಸಿ ಸಹಕಾರ ಸಂಘಗಳಲ್ಲೇ ಅಪರೂಪದ ಸಾಧನೆಯ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ. ಮಾತೃಶಕ್ತಿಯ ಮಹತ್ವವನ್ನ ಮನಗಂಡಿರುವ ಸಂಘದಲ್ಲಿ 95% ಸಿಬ್ಬಂದಿ ಮಹಿಳೆಯರಿದ್ದು ವ್ಯವಹಾರ ನಡೆಸ್ತಾ ಇರೋ ಮತ್ತೊಂದು ದಾಖಲೆಯಾಗಿದೆ. ಸತತ 3ನೇ ಬಾರಿ ಸಂಘದ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿರುವ ಶ್ರೀಯುತ ಚಿತ್ತರಂಜನ್ ಬೋಳ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಟ್ರಸ್ಟಿಯಾಗಿ ಸಹಕಾರ ಅಧ್ಯಯನ ಮತ್ತು ಅಭಿವೃದ್ಧಿ ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರಾಗಿ ಸಹಕಾರಿ ಭಾರತಿ ಮಂಗಳೂರು ನಗರ ಜಿಲ್ಲೆ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳ ಬೆಂಗಳೂರು ಇದರ ನಿರ್ದೇಶಕರಾಗಿ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರ ಸಗಟು ಮಾರಾಟ ಸಂಘ ಜನತಾ ಬಜಾರ್ ಮಂಗಳೂರು ಇದರ ನಿರ್ದೇಶಕರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಜಾಪಿನ ಮಗರು ಇದರ ನಿಕಟಪೂರ್ವ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಮೂಲಕ ಪರರ ಸೇವೆಯಲ್ಲಿ ಸಂತೃಪ್ತಿಯನ್ನ ಕಾಣ್ತಿದ್ದಾರೆ. ಶ್ರೀ ರಾಘವ ಬೋಳಾರ್ ಮತ್ತು ಶ್ರೀಮತಿ ಪುಷ್ಪಾ ರಾಘವ ದಂಪತಿಗಳ ಪುತ್ರರಾದ ಇವರು BA ಪದವೀಧರರು, ಉತ್ತಮ ಸಹಕಾರಿ, ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತರೂ ಆಗಿರುವ ಶ್ರೀಯುತರ ಸಾಧನೆಯ ಕಿರೀಟಕ್ಕೆ ಗರಿಗಳೆಂಬಂತೆ ಉತ್ತಮ ಸಹಕಾರಿ, ರಾಷ್ಟ್ರೀಯ ಬಸವಶ್ರೀ ಪ್ರಶಸ್ತಿ, ಎಕ್ಸಲೆನ್ಸ್ ಇನ್ ಬೆಸ್ಟ್ ಕೋಆಪರೇಟಿವ್ ಸೊಸೈಟಿ ರಾಷ್ಟ್ರೀಯ ಪ್ರಶಸ್ತಿ, ಸಮಾಜ ರತ್ನ ಪ್ರಶಸ್ತಿ, ಭಾರತ ರತ್ನ ಡಾಕ್ಟರ್ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ, ಪರಿವರ್ತನಾ ಶ್ರೀ ರಾಜ್ಯ ಪ್ರಶಸ್ತಿ, ಸಜ್ಜನ ಚಂದನ ಸದ್ಭಾವನಾ ರಾಜ್ಯ ಪ್ರಶಸ್ತಿ ಹಾಗೂ ಇದೀಗ 20/3/2022 ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವುದು ನಮ್ಮೆಲ್ಲ ಸಹಕಾರಿ ಸನ್ಮಿತ್ರರಿಗೆ ಅತ್ಯಂತ ಸಂತಸದ ಹಾಗೂ ಅಭಿಮಾನದ ಸಂಗತಿಯಾಗಿದೆ. ಚಿತ್ತರಂಜನ್ ಬೋಳಾರವರ ಮುಂದಾಳತ್ವದಲ್ಲಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘವು ಹಲವಾರು ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಹತ್ತಾರು ಕ್ಷೇತ್ರಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿರುವ ಚಿತ್ತರಂಜನ್ ಅವರ ಹಿಂದಿನ ಶಕ್ತಿ ಅವರ ಸುಂದರ ಸುಖಿ ಕುಟುಂಬ. ನೆಚ್ಚಿನ ಮಡದಿ ಉಷಾ ಬೋಳಾರ್ ಪತಿಯ ನಿರಂತರ ಯಶಸ್ಸಿಗೆ ಸದಾ ಬೆಂಗಾವಲಾಗಿ ನಿಂತು ಪ್ರೋತ್ಸಾಹ ನೀಡುತ್ತಿದ್ದಾರೆ. ದೈವಿ ರೂಪದಲ್ಲಿ ಕಾಣುವ ತಂದೆ ತಾಯಿ ಜೀವನದ ಪಯಣದಲ್ಲಿ ವಿಶೇಷವಾಗಿ ಒಂದು ರೀತಿಯ ಕಾರ್ಯಕ್ರಮದ ಔಚಿತ್ಯಕ್ಕೆ ಮೆರುಗು ಕೊಡುವಂಥ ಚಿತ್ತರಂಜನ್ ಅವರಿಗೆ ಚಿತ್ತ ಆತ್ಮ ಅಭಿನಂದನ ಕಾರ್ಯಕ್ರಮ ನಡೆಯುವುದರ ಮಧ್ಯೆ ಅವರ ತಂದೆ ತಾಯಿಗಳನ್ನು ಪುರಭವನದ ವೇದಿಕೆಯಲ್ಲಿ ಇರಿಸುವುದು, ಅದನ್ನು ನಾವು ಕಣ್ತುಂಬಿಸಿಕೊಳ್ಳುವುದು ಅತ್ಯಂತ ಪಾವನೀಯ, ಅತ್ಯಂತ ಚೈತನ್ಯ ಮತ್ತು ಸ್ಫೂರ್ತಿ ಕೊಡುವ ಒಂದು ಕಾರ್ಯಕ್ರಮ ಅಂತ ಭಾವಿಸಿಕೊಳ್ಳಿ. ಬಂಧುಗಳೇ, 2 ಕಾರಣಗಳಿಗಾಗಿ ನನ್ನ ಅಭಿನಂದನ ಮಾತುಗಳನ್ನು ಮೀಸಲಿಡ್ತೀನಿ. ಒಂದು, ಮಂಗಳೂರಿನಲ್ಲಿ ಅಂಬೆಗಾಲಿಕ್ಕುವ ಕಾಲ ನಂದು 2002. ವಿಶೇಷವಾಗಿ ನಾನು ಗುರುಗಳು ಅಂತ ಹೇಳಿಕೊಳ್ಳುವಂಥ MS ಕೋಟ್ಯನವರು ನನ್ನನ್ನು ಮಂಗಳೂರಿಗೆ ಬರಮಾಡಿಕೊಂಡು ಈ ಪುರಭವನದಲ್ಲೊಂದು ಕಾರ್ಯಕ್ರಮವನ್ನು ಮಾಡಿದರು 2002ರಲ್ಲಿ. ಕಾರ್ಯಕ್ರಮದ ನಿರೂಪಕರ ಜಾಗದಲ್ಲಿ ನಾನಿದ್ದೆ. ಆ ಕಾರ್ಯಕ್ರಮ ಮುಗಿಸಿ ಹೊರಡುವಂಥ ಹೊತ್ತಿಗೆ ಇವತ್ತು ಯಾವ ಚಿತ್ತ ಇಡೀ ಕರ್ನಾಟಕವನ್ನು ತನ್ನ ಕಡೆಗೆ ಸೆಳೆದಿದೋ ಅದೇ ಚಿತ್ತರಂಜನ್ ಅವರ ಪರಿಚಯ ಆಯಿತು.
ಪ್ರಾಯಶಃ ಆ ದಿನಗಳಲ್ಲಿ ನಾವು ಚಿತ್ತರಂಜನೊಳಗಿರುವಂಥ ಒಂದು ಆತ್ಮಾವಲಂಬಿ ಗುಣ ಏನಿದೆಯೋ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಆತ್ಮಾಭಿಮಾನ ಅನ್ನುವಂಥ ಆಂತರ್ಯದ ಶಕ್ತಿ ಏನಿದೆಯೋ ಅದರ ಜೊತೆಗೆ ಒಬ್ಬ ಮನುಷ್ಯ ಆತ್ಮಗೌರವವನ್ನು ಇರಿಸಿಕೊಂಡ್ರೆ ಈ 3 ಗುಣಗಳ ಜೊತೆಗೆ ಕ್ರಿಯಾಶೀಲವಾದರೆ, ಆ ಕ್ರಿಯಾಶೀಲತೆಗೆ ಒಂದಷ್ಟು ಚೈತನ್ಯಗಳು ಸಿಕ್ಕಿದರೆ ಅದೇಗೆ ರಚನಾತ್ಮಕವಾಗಿ ಪರಿವರ್ತನೆ ಆಗ್ತದೆ ಅನ್ನೋದಕ್ಕೆ ಮಂಗಳೂರಿನ ಬೋಳಾರದ ಮುಳಿಹಿತ್ತಲಿನಲ್ಲಿ ರಾಘವ ಮತ್ತು ಪುಷ್ಪ ದಂಪತಿಗಳ ಮೊದಲ ಮಗನಾಗಿ ಹುಟ್ಟಿದಂಥ ಚಿತ್ತರಂಜನ್ ಅವರು ಇವತ್ತು ಮಂಗಳೂರಿನ ನಾಗರಿಕರಿಗೆ ಅತ್ಯಂತ ಕಾಣುವ ವರ್ತಮಾನದ ಆದರ್ಶ ಮತ್ತು ಪ್ರೇರಣೆ ಅಂತ ನಾನು ಭಾವಿಸಿಕೊಳ್ತೀನಿ. ಬಂಧುಗಳೇ, ಅಭಿನಂದನೆ ಅನ್ನುವಂಥದ್ದು ಬೇರೆ ಬೇರೆ ಕಾರಣಗಳಿಗಾಗಿ ನಡೆಯುತ್ತದೆ. ಪ್ರಶಸ್ತಿಗಳ ಮಾನದಂಡಗಳು ಬೇರೆ ಬೇರೆ ಕೂಡ ಇದೆ. ನಾವು ಎಷ್ಟು ಜನ ಜನವರಿ ತಿಂಗಳ ಹೊತ್ತಿನಲ್ಲಿ ಪತ್ರಿಕೆಗಳನ್ನು ಓದಿದ್ದೇವೆ ಅಂತ ಗೊತ್ತಿಲ್ಲ ನನಗೆ. ಈ ಅಂಶವನ್ನು ಗಮನಿಸಿದ್ದೀರಿ? ಸನ್ಮಾನ್ಯ ಕರ್ನಾಟಕ ಸರ್ಕಾರದ ವರ್ತಮಾನದ ಮುಖ್ಯಮಂತ್ರಿಗಳು ಒಂದು ಸೂಚನೆಯನ್ನು ಕೊಡ್ತಾರೆ, ನಾನು ಕೇಳಿದ್ದೀನಿ. ಸಹಕಾರ ಇಲಾಖೆಯಲ್ಲಿ ಕೊಡುವಂಥ ಪ್ರಶಸ್ತಿಗಳಿಗೆ ಯಾವ ರೀತಿಯ ಒಳದಾರಿಗಳಿಲ್ಲದೆ, ಯಾರ ರೆಕಮೆಂಡ್ ಇಲ್ಲದೆ ಅತ್ಯಂತ ಸ್ಪಷ್ಟವಾಗಿ ಅವರ ದಕ್ಷತೆ, ಅವರ ಕಾರ್ಯಶೈಲಿಯ ಆಧಾರದ ಮೇಲೆ 2021-22 ಸಾಲಿನ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಾಗ, ಈ ಘೋಷಣೆಗೆ ಪೂರಕವಾಗಿ ಕರ್ನಾಟಕದ ಸಹಕಾರ ಇಲಾಖೆ ಕೆಲಸ ಮಾಡಿದಾಗ 60 ಜನ ಸಾಧಕರಿಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ನೆಲೆಗಳಲ್ಲಿ ವಿಧಿವಶರಾದಂಥ ಪುನೀತ್ ರಾಜ್ಕುಮಾರ್ ಸೇರಿದಂತೆ 60 ಜನರಿಗೆ ಈ ರಾಜ್ಯದಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾರೆ. ಹಾಗೆ ಘೋಷಣೆ ಮಾಡುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ, ನಾನು ಈ ಮಾತುಗಳನ್ನು ಪ್ರಾರಂಭದಲ್ಲೇ ನೆನಪಾಡ್ತಾ ಇದ್ದೇನೆ, ವಿವಿಧೋದ್ದೇಶ ಸಹಕಾರಿ ಸಂಘದ ಹೆಸರು ಆತ್ಮಶಕ್ತಿ. ಈ ಆತ್ಮಶಕ್ತಿಯನ್ನು ಮುನ್ನಡೆಸಿದ ಮೊದಲ ಅಧ್ಯಕ್ಷ ಚಿತ್ತರಂಜನ್. ನಿಖಾರವನ್ನು ಬಿಟ್ಟರೆ ನಾವು ಉಳಿಸಿಕೊಂಡರೆ ಚಿತ್ತರಂಜನ. ಎಂಥ ಒಂದು ಅವಿನಾಭಾವವಾದಂಥ ಸಂಬಂಧಗಳನ್ನು ಕಲ್ಪಿಸಿಕೊಳ್ಳಿ. ಮನುಷ್ಯನ ಆತ್ಮ ಉತ್ಕರ್ಷವಾದಾಗ, ಆತ್ಮಶಕ್ತಿ ಬಡಿದೆದ್ದಾಗ ಸಾಮಾನ್ಯ ಮಾನವ ಸಾಧಕನಾಗ್ತಾನೆ ಅಂತ ಭಾರತೀಯ ತತ್ವಜ್ಞಾನ ಹೇಳ್ತದೆ. ನಾವು ಯೋಚನೆ ಮಾಡಬೇಕು. ಮುಳುಗಿತ್ತಿನಲ್ಲಿ ನಾನು ಚಿತ್ತನ ಹತ್ರ ಇತ್ತೀಚಿನ ದಿನದಲ್ಲಿ ಕೇಳಿದೆ, ನಿಮ್ಮ ಅಪ್ಪನ ಓದಿ ಏನು, ನಿಮ್ಮ ಅಮ್ಮನ ಓದಿ ಏನು, ಅಪ್ಪ ಏನು ಮಾಡ್ತಾಯಿದ್ರು? ಅವ್ರು ಹೇಳ್ತಾಯಿದ್ರು, ನನ್ನಪ್ಪ ಮೀನ್ ಫೆಡರೇಷನಲ್ಲಿ 4ನೇ ದರ್ಜೆಯ ಗುಮಸ್ತನಾಗಿ ಕೆಲಸ ಮಾಡಿದವರು, ನನ್ನಮ್ಮ ಬೀಡಿ ಸುತ್ತಾ ಇದ್ದವಳು. ನಾವಿಲ್ಲಿ ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಅವರ ಅಪ್ಪನ ಶಿಕ್ಷಣ ಎಷ್ಟು ಅಂತ ಕೇಳಿದರೆ 7ನೇ ತರಗತಿ ಅಂತ ಹೇಳ್ತಾರೆ. ಒಂದು ಸಾಮಾನ್ಯ ಮನೆಯಲ್ಲಿ ಹುಟ್ಕೊಂಡವರು. ರಾಜಕಾರಣದ ಯಾವುದೇ ಇತಿಶಕ್ತಿ ಇರಲಿಲ್ಲ, ಉದ್ಯಮ ಕ್ಷೇತ್ರದ ಯಾವ ದೌಲತ್ತುಗಳವರ ಹಿಂದೆ ಇರಲಿಲ್ಲ. ಸಾಮಾನ್ಯನಾಗಿ ಹುಟ್ಟಿದವರು, ಸಾಮಾನ್ಯನಾಗಿ ಬೆಳೆದವರು, ಸಾಮಾನ್ಯನ ನೆಲೆಯಲ್ಲೇ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ಚಿತ್ತದ ಉತ್ಕರ್ಷ. ಪದದಲ್ಲೇ ಹೇಳುವುದಾದರೆ ಅಪ್ಪ ಅಮ್ಮ ಒಂದು ಅಭೂತಪೂರ್ವದಂತೆ ಹೆಸರನ್ನು ಇಟ್ಕೊಂಡಿದ್ದಾರೆ, ಚಿತ್ತರಂಜನ ಅಂತ. ಚಿತ್ತ ಅಂದರೆ ಮನಸ್ಸು, ರಂಜನ ಅಂದರೆ ಮನಸ್ಸಿಗೆ ಮುದ ಕೊಡುವಂಥದ್ದು ಅಂತ 2 ನೆಲೆಯಲ್ಲಿ ನೋಡ್ಬೋದು. ಚಿತ್ತಕ್ಕೆ, ತನ್ನ ಮುಂದಿರುವವರ ಚಿತ್ತಕ್ಕೆ ರಂಜನೆ ಕೊಡುವವ ಚಿತ್ತರಂಜನ್. ನಮ್ಮ ವೇದಿಕೆಯಲ್ಲಿ 2 ಚಿತ್ತರಂಜನ್ಗಳಿದ್ದಾರೆ. ನಾವು ಕೂತ್ಕೊಂಡವರು 2 ಚಿತ್ತರಂಜನರನ್ನು ಅರ್ಥೈಸಿಕೊಂಡ್ರೆ ಆ ಹೆಸರಿಗಿರುವಂಥ ಅನ್ವರ್ಥತೆ ಪರಿಚಯ ಆಗ್ತದೆ ಅಂತ ನಾನು ಭಾವಿಸಿಕೊಳ್ತೀನಿ. 2ನೇ ಅರ್ಥ, ತನ್ನ ಚಿತ್ತವನ್ನು ಯಾರು ಉತ್ಕರ್ಷಗೊಳಿಸ್ತಾನೆ. ನಾನು ಅದನ್ನೇ ಹೇಳಿದ್ದು. ಅಂಬೇಡ್ಕರ್ ಅವರು ನಿನ್ನೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿಕೊಂಡಿದ್ದೇವೆ. ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಒಬ್ಬ ಮನುಷ್ಯ ಆತ್ಮಾವಲಂಬಿ ಆದರೆ, ಒಬ್ಬ ಮನುಷ್ಯ ಆತ್ಮಗೌರವವನ್ನು ಉಳಿಸಿಕೊಂಡ್ರೆ, ಒಬ್ಬ ಮನುಷ್ಯ ಆತ್ಮಾಭಿಮಾನಿ ಆದರೆ ನಾಗರಿಕ ಸಮಾಜದಲ್ಲಿ ಎಂಥ ದೌರ್ಜನ್ಯದ ಮಧ್ಯೆಯೂ ತಲೆ ಎತ್ತಿ ನಿಲ್ಲಬಹುದು ಅನ್ನುವುದಕ್ಕೆ ಪ್ರಾಯಶಃ ನಮ್ಮ ಕಣ್ಮುಂದಿರುವಂಥ ಚಿತ್ತರಂಜನ್ ಅವರು ಒಂದು ಸ್ಪಷ್ಟ ಉದಾಹರಣೆ ಅಂತ ನಾನು ಭಾವಿಸಿಕೊಳ್ತೀನಿ. 2003ರಲ್ಲಿ ಕಾಣಿಸಿಕೊಂಡಂಥ ವೇದಿಕೆಯಲ್ಲಿ ಹಿರಿಯರಾದಂಥ ವಾಮನರಿದ್ದಾರೆ. ಗ್ರಂಥಪಾಲಕರಾಗಿ ಗ್ರಂಥಗಳ ಜೊತೆಗೆ ತನ್ನ ಬದುಕಿನ ವೃತ್ತಿ ಜೀವವನ್ನು ಕಳೆದುಕೊಂಡವರು. ಇವತ್ತು ಆತ್ಮಶಕ್ತಿ ಅನ್ನುವಂಥ ತ್ರೈಮಾಸಿಕ ಆತ್ಮಶಕ್ತಿ ಬೇರೆ ಬೇರೆ ನೆಲೆಯಲ್ಲಿ ನನ್ನ ಮಾತನ್ನು ವಿಸ್ತರಣೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಮಾನವ ಯಾವಾಗ ಮಾಧವನಾಗ್ತಾನೆ, ಸಂಘ ಯಾವಾಗ ಔನ್ನತ್ಯವನ್ನು ಪಡೀತದೆ, ಸಂಘ ಸಂಸ್ಥೆಗಳು ಯಾವಾಗ ಉನ್ನತಿಯ ತುದಿಗೆ ಇರ್ತದೆ ಅಂತ ಹೇಳಿದಾಗ ಆ ಸಂಘ ಸಂಸ್ಥೆಯ ಒಳಗಿರುವ ಬಂಧುಗಳ ಆತ್ಮ ಚೈತನ್ಯಕ್ಕೊಳಗಾದಾಗ ಅದಕ್ಕೆ ಒಂದು ಪೂರಕವಾದಂಥ ರೂಪಕ ನೋಡಿ, ಆತ್ಮಶಕ್ತಿ. 2003ರಲ್ಲಿ ಕಾಣಿಸಿಕೊಂಡಂಥ ಆತ್ಮಶಕ್ತಿ ಪತ್ರಿಕೆ
ಗುರುಸ್ವಾಮಿ ಸೇವಾ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್, ಅದರಲ್ಲಿ ಪ್ರಾರಂಭದ ನೆಲೆಯಲ್ಲಿ ಅವರು ಟ್ರಸ್ಟಿ ಆಗಿದ್ದವರಲ್ಲ. ಆ ದಿನಗಳಲ್ಲಿ ಅವರು ಅದರ ಸಲಹೆಗಾರರಾಗಿದ್ದು ಅದರ ಒಡನಾಡಿಯಾಗಿದ್ದವರು. ಇಂದು ಆ ಟ್ರಸ್ಟಿನ ಟ್ರಸ್ಟಿ ಆಗಿದ್ದುಕೊಂಡು ಅದೇ ಆತ್ಮಶಕ್ತಿ ಪತ್ರಿಕೆಯ ಮುಖೇನವಾಗಿ ವಿಶೇಷವಾಗಿ ದಕ್ಷಿಣ ಕನ್ನಡ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದಾಯವನ್ನು ಮೀರಿ ಮಾನವ ಸಮುದಾಯದಲ್ಲಿ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸುವಂಥ ಹೊತ್ತಿಗೆ ಆ ಪತ್ರಿಕೆಯ ಒಳಗಿದ್ದಂಥ ಬಂಧುಗಳು, ಆ ಪತ್ರಿಕೆಯ ಚಾರಿಟೇಬಲ್ನಲ್ಲಿದ್ದಂಥ ಟ್ರಸ್ಟಿಗಳು ಯೋಚನೆ ಮಾಡಿದ್ದು ನಾವ್ಯಾಕೆ ಆರ್ಥಿಕ ರಂಗವನ್ನು ಸೇರಬಾರ್ದು. ಇವತ್ತು ಆರ್ಥಿಕತೆಗೆ ಚೈತನ್ಯ ನೀಡುವಂಥ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂಥ ಸಂಘಗಳು ಯಾವುದು ಅಂತ ಕೇಳಿದರೆ ಖಂಡಿತವಾಗಿ ಸಹಕಾರಿ ಸಂಘಗಳು. ಅದಕ್ಕೆ ದಕ್ಷಿಣ ಕನ್ನಡದ ಸಹಕಾರಿ ರಂಗದ ಇತಿಹಾಸವೇ ನಮ್ಮ ಕಣ್ಮುಂದೆ ನಾನು ನೆನಪಿಸಲಿಕ್ಕೆ ಹೋಗ್ತಾ ಇಲ್ಲ. 2012 ಜನವರಿ 30ಕ್ಕೆ ಅಧಿಕೃತವಾಗಿ ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕಾರಿ ಸಂಘ ಮಂಗಳೂರಿನ ಹೃದಯ ಭಾಗದಂಥ ಬೆಂದೂರುವೆಲ್ನಲ್ಲಿ ಲೋಕಾರ್ಪಣೆಗೊಳ್ಳುತ್ತದೆ. ನಾನು ಚಿತ್ತನ ಹತ್ರ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಟ್ರಸ್ಟಿಗಳಿದ್ರು ಚಿತ್ತನ್ನ? ನಮ್ಮಲ್ಲಿ ಆ ದಿನಗಳಲ್ಲಿ 13 ಇದ್ದರು, ಇವತ್ತು 12 ಇದ್ದಾರೆ. ಹಾಗಾದರೆ ಟ್ರಸ್ಟಿಗಳಲ್ಲಿ ನಿಮ್ಮ ಸ್ಥಾನಮಾನ ಏನು? ನಾವು ಕೂತ್ಕೊಂಡವರೆಲ್ಲ ಯೋಚನೆ ಮಾಡಬೇಕು. ಚಿತ್ತನ್ನನಿಗೆ ಇವತ್ತು 55ರ ವಯೋಮಾನ. ಆ ಟ್ರಸ್ಟಿಗಳಲ್ಲಿ ಒಬ್ಬರಾದಂಥ ವಾಮನ್ಜಿ ಇಲ್ಲಿದ್ದಾರೆ, ಪರಮೇಶ್ವರ ಇದ್ದಾರೆ. ನಾನು ಕೇಳಿದೆ, 12 ಮಂದಿ ಟ್ರಸ್ಟಿಗಳಲ್ಲಿ 2 ಮಹಿಳಾ ಟ್ರಸ್ಟಿಗಳನ್ನು ಬಿಟ್ಟರೆ, ನಿರ್ದೇಶಕರುಗಳನ್ನು ಬಿಟ್ಟರೆ ಅತಿ ಚಿಕ್ಕ ವಯೋಮಾನದವರು ಯಾರು ಅಂತ ಕೇಳಿದರೆ ಚಿತ್ತರಂಜನ್ ಅವರು. ಉಳಿದವರೆಲ್ಲ 60 ದಾಟಿದಂಥ ನಿರ್ದೇಶಕರುಗಳು. ಹಾಗಾದರೆ ನಿಮ್ಗೆ ಯಾಕೆ ಅಧ್ಯಕ್ಷತೆಯನ್ನು ಕೊಟ್ಟರು? ನಾನು ಉಳಿದವರ ಹತ್ರ ಕೇಳಿದೆ. ನನಗೆ ಬಂದ ಒಂದೇ ಒಂದು ಮಾತು ಏನು ಅಂದರೆ, ಚಿತ್ತರಂಜನ್ ಅವರು ಬಹುತೇಕರಿಗೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಶಾಲಾ ದಿನಗಳಲ್ಲಿ PUC ಓದುತ್ತಿರುವಂಥ ಹೊತ್ತಿಗೆ ನಗರಸಭೆಗೆ 50 ತುಂಬಿದ ವರ್ಷದಲ್ಲಿ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಾಗ ಸ್ಟಾಲ್ ಹಾಕಿ ವ್ಯಾಪಾರ ಶುರು ಮಾಡಿದ ಒಂದು ಧೀಮಂತವಾದಂಥ ಹಿನ್ನೆಲೆ ಇತ್ತು. ಆ ತದನಂತರ ವಿದ್ಯಾರ್ಥಿ ದೆಸೆಯನ್ನು ಮುಗಿಸಿ ಉದ್ಯೋಗ ಕ್ಷೇತ್ರಕ್ಕೆ ಹೋದಾಗ ನಿರಂತರವಾಗಿ 27 ವರ್ಷಗಳ ಕಾಲ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಚಿತ್ತರಂಜನ್ ಅವರು ನೆನಪು ಮಾಡಿದರು ನನಗೆ. ನಾನು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಆದಾಗ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡುವುದರ ಹಿಂದಿದ್ದ ಒಂದೇ ಒಂದು ಕಾರಣ ಏನಂದರೆ, ಚಿತ್ತರಂಜನ್ಗೆ ಮಾರ್ಕೆಟ್ನ ಜ್ಞಾನ ಇದೆ, ಕೌಶಲ್ಯತೆ ಇದೆ. ಖಂಡಿತವಾಗಿ ಅದನ್ನು ಮುನ್ನಡೆಸುವಂಥ ತಾಕತ್ತು ಮತ್ತು ಕೌಶಲ್ಯ ಇರುವಂಥ ಚಿತ್ತರಂಜನ್ ಅವರೇ ಅಧ್ಯಕ್ಷ ಆಗ್ಬೋದು ಅಂತ ವಾಮನರು ಸೇರಿದಂತೆ ಬಹುತೇಕ ಎಲ್ಲ ಟ್ರಸ್ಟಿಗಳು ಒಪ್ಕೊಂಡಾಗ ಆ ಅಧ್ಯಕ್ಷ ಪದವಿಯನ್ನು ಗಿಟ್ಟಿಸಿಕೊಂಡವರು ಚಿತ್ತರಂಜನ್. ಯೋಚನೆ ಮಾಡಿ, ಇವತ್ತಿಗೆ 10 ವರ್ಷಗಳು ತುಂಬಿಕೊಂಡಿದೆ. ಈ ಹೆಸರಿಗೆ ಅನ್ವರ್ಥಕವಾಗಿ 10 ವರ್ಷದ ಹಿಂದೆ ನಮ್ಮ ಜಿಲ್ಲೆಯಲ್ಲಿ 16 ಸಹಕಾರಿ ಸಂಘಗಳು ಹುಟ್ಕೊಂಡಿದೆ, ಖಂಡಿತವಾಗಿ ಹುಟ್ಕೊಂಡಿದೆ. ಆದರೆ 10 ವರ್ಷದ ಹಿಂದೆ ಹುಟ್ಕೊಂಡಂಥ ಆತ್ಮಶಕ್ತಿ ಸಹಕಾರಿ ಸಂಘ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಿಗೆ ವ್ಯಾಪಿಸಿ 20 ಶಾಖೆಗಳನ್ನು ತೆರೆದುಕೊಂಡಿದೆ. ಹೌದಾದರೆ ಅದರ ಹಿಂದ್ಗಡೆ ಇರುವಂಥ ವ್ಯಕ್ತಿ ಮತ್ಯಾರವಲ್ಲ, ಚಿತ್ತವನ್ನು ರಂಜಿಸುವಂಥ ಚಿತ್ತರಂಜನೆ ಅನ್ನೋದು ನಮಗೆ ಸ್ಪಷ್ಟವಾದಂಥ ಸಂಗತಿ. ಬಂಧುಗಳೇ, ನಾನು ನನ್ನ ಮಾತನ್ನು ಹೆಚ್ಚು ವಿಸ್ತರಿಸಲು ಹೋಗದೆ, ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಚಿತ್ತರಂಜನ್ ಅವರ ನೌಕರರ ಜೊತೆಗೊಮ್ಮೆ ಮಾತನಾಡಿದೆ. ನಾನು ಫೋನಲ್ಲೂ ಮಾತಾಡಿದೆ, ಮುಖಾತ ಮಾತಾಡಿದೆ. ಅಧ್ಯಕ್ಷ ಅಂದರೆ ಹೇಗೆ ಅಂತ ನನಗೆ ಗೊತ್ತು. ನಾನು ಸಹಕಾರಿ ಬ್ಯಾಂಕ್ ಒಂದರಲ್ಲಿ 4 ವರ್ಷಗಳ ಕಾಲ ನಿರ್ದೇಶಕನಾಗಿ ಬಂದವನು. ವಾರಕ್ಕೊಮ್ಮೆ ಅಧ್ಯಕ್ಷ ಬರ್ತಾನೆ, ತಿಂಗಳಲ್ಲಿ 2 ಬಾರಿ ನಿರ್ದೇಶಕರು ಸೇರಿ ಸಭೆ ನಡೆಸ್ತಾರೆ, ಲೋನ್ ಪೇಪರ್ ಇರ್ತದೆ, ಸಿಬ್ಬಂದಿಗಳಿಗೆ ಆರ್ಡರ್ ಮಾಡ್ತಾರೆ, ಹೋಗ್ತಾರೆ. ಆದರೆ ಆತ್ಮಶಕ್ತಿಯ ಸಿಬ್ಬಂದಿಗಳು ನಾನು ಕೇಳುವಾಗ ಹೇಳಿದರು, ನೀವು ಚಿತ್ತರಂಜನ್ ಅವರನ್ನು ಹೇಗೆ ಸ್ವೀಕಾರ ಮಾಡ್ತೀರಿ? ಒಂದು ಹೆಣ್ಮಗಳು ಹೇಳಿದರು, ನಾನು ತಪ್ಪು ತಿಳ್ಕೊಳ್ಬಾರ್ದು. ಒಂದು ಹೆಣ್ಮಗಳು ಹೇಳಿದರು, ನಮಗೆ ಅವರು ಅಧ್ಯಕ್ಷರಲ್ಲ, ತಪ್ಪು ತಿಳ್ಕೊಳ್ಬೇಡಿ ಸರ್, ನಾವು ಅವರನ್ನು ಅಪ್ಪನ ಜಾಗದಲ್ಲಿ ನೋಡ್ತೀವಿ. ಸೇರುವಂಥ ಎಲ್ಲ ಬಂಧುಗಳಿಗೆ ಯೋಚನೆ ಮಾಡಬೇಕು. ಇವತ್ತು ಆತ್ಮಶಕ್ತಿಯಲ್ಲಿ ಹತ್ತಿರ 82 ಸಿಬ್ಬಂದಿಗಳಿದ್ದಾರೆ, 82 ಸಿಬ್ಬಂದಿಗಳಿದ್ದಾರೆ, ನೇರ ಸಿಬ್ಬಂದಿಗಳಿದ್ದಾರೆ. ಪರೋಕ್ಷವಾಗಿ 100ಕ್ಕೂ ಮಿಕ್ಕ ವ್ಯಕ್ತಿಗಳು ಆತ್ಮಶಕ್ತಿಯ ಉದ್ಯೋಗಿಗಳಾಗಿದ್ದಾರೆ. ಈ ಆತ್ಮಶಕ್ತಿಯಲ್ಲಿರುವಂಥ 82 ಉದ್ಯೋಗಿಗಳ ಪಟ್ಟಿ ತೆಗೆದರೆ ಅದರಲ್ಲಿ 95% ಯಾರು ಅಂತ ಕೇಳಿದರೆ ತಾಯಿಯಂದಿರು, ತಂಗಿಯಂದಿರು. ಇದು ಪ್ರಶ್ನೆ ಅಲ್ಲ. ಆ 95%ನಲ್ಲಿ ಉದ್ಯೋಗದಲ್ಲಿರುವವರು ಯಾರು ಅಂತ ಕೇಳಿದರೆ ಬಹುತೇಕರು 70% ತಾಯಿಯಂದಿರು, ತಂಗಿಯಂದಿರು, ಸಿಂಗಲ್ ಪೇರೆಂಟ್ಸ್ ಮನೆಯಿಂದ ಬಂದವರು.
ಎಂಥ ಶೀಲವಂತ ನಡೆ ಅಂತ ನೋಡಿ. ನಮ್ಮ ಸಮಾಜಕ್ಕೆ ಆದರ್ಶ ಏನು? ಯಾರೋ ಇನ್ಫ್ಲುಯೆನ್ಸ್ ಇಟ್ಕೊಂಡು ಬಂದು ಅವನಿಗೆ ಉದ್ಯೋಗವನ್ನು ಕೊಡಬಹುದು. MCom ಮುಗಿಸಿ BCom ಮುಗಿಸಿ 10 ಜನ ತಿಂಗಳಿಗೆ 10 ಜನ ನಾಮಪತ್ರವನ್ನು ಕೊಡ್ತಾರೆ, ಅರ್ಜಿಯನ್ನು ಕೊಡ್ತಾರೆ, ಕೆಲಸ ಕೊಡಿ ಅಂತ. ಹೀಗೆ ಕೆಲಸ ಕೊಡುವಾಗ ಆತ್ಮಶಕ್ತಿಯ ಅಧ್ಯಕ್ಷ ಚಿತ್ತರಂಜನ್ ಅವರ ನಿರ್ದೇಶಕ ಮಂಡಳಿ ಯೋಚನೆ ಮಾಡ್ತದೆ, ಯಾರಿಗೆ ಮನೆಯಲ್ಲಿ ಆರ್ಥಿಕತೆಯ ಅಗತ್ಯ ಇದೆಯೋ, ಯಾರು ತಂದೆ ಇಲ್ಲದ ಮನೆಯವರಿದ್ದಾರೋ, ಯಾರು ತಾಯಿ ಇಲ್ಲದ ಮನೆಯವರಿದ್ದಾರೋ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ತನ್ನ ಸಂಸ್ಥೆಯಲ್ಲಿ ಅಂಥ ಉದ್ಯೋಗಿಗಳಿಗೆ ಬದುಕು ಕೊಡ್ತಾ ಇದೆಯಲ್ಲ, ಖಂಡಿತವಾಗಿ ಕೂತಂತ ಎಲ್ಲ ಬಂಧುಗಳು ಆತ್ಮಶಕ್ತಿ ವಿವಿಧೋದ್ದೇಶಕ ಸಂಘಕ್ಕೆ, ಆ ಸಂಘದ ಅಧ್ಯಕ್ಷರಿಗೆ, ಅವರೆಲ್ಲ ನಿರ್ದೇಶಕ ಮಂಡಳಿಗೆ ಒಂದು ತುಂಬು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ಪಾರ್ಶ್ವದಲ್ಲಿ ಹೆಂಡತಿ ಇದ್ದಾರೆ. ದಿನದ ಬಹುತೇಕ ಸಮಯವನ್ನು ಕಳೆದ 10 ವರ್ಷದಲ್ಲಿ ಕೊನೆಯ 3 ತಿಂಗಳು ಬಹುತೇಕರಿಗೆ ಗೊತ್ತಿಲ್ಲ, ಚಿತ್ತರಂಜನ್ ಅವರ ಪುಷ್ಪಕರಿಗೆ ಮಾತ್ರ ಗೊತ್ತಿರುವುದು ಅಂತ ನಾನು ಯೋಚನೆ ಮಾಡ್ತೀನಿ. ಕಳೆದ 3 ತಿಂಗಳಲ್ಲಿ ಮನೆಯಲ್ಲಿ ಬಿಟ್ಟರೆ ಕಳೆದ 10 ವರ್ಷದಲ್ಲಿ ಮನೆಗಿಂತ ಹೆಚ್ಚು ಸಮಯವನ್ನು ಚಿತ್ತರಂಜನ್ ಕಳೆದದ್ದು ಎಲ್ಲಿ ಅಂತ ಕೇಳಿದರೆ ಆತ್ಮಶಕ್ತಿಯ ಭವನದಲ್ಲೇ ಅನ್ನೋದು ನಮಗೆಲ್ಲ ಗೊತ್ತಿರಬೇಕಾದ ಸಂಗತಿಗಳು. ಅದಕ್ಕೆ ಕಾರಣ ಅವರು ಉದ್ಯಮಿ, ಸಾಹುಕಾರ ಅನ್ನುವಂಥ ಜವಳಿ ಸಂಸ್ಥೆ ನಡೆಸ್ತಾ ಇದ್ದಾರೆ. ಸರ್, ಅದರ ಗತಿ ಏನು ಅಂತ ಕೇಳಿದೆ. ಇಲ್ಲಪ್ಪ, ಅದರ ಕಡೆಗೆ ನಾನು ಯೋಚನೆ ಮಾಡುವ ಅಗತ್ಯವೇ ಇಲ್ಲ. ಪತ್ನಿ ನನ್ನ ಮಾನಸಿಕತೆಯನ್ನು ಅರ್ಥ ಮಾಡಿಕೊಂಡಿದ್ದಾಳೆ, ಉದ್ಯಮ ಮತ್ತು ಮನೆಯನ್ನು ಅವರು ನೋಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಆತ್ಮಶಕ್ತಿ ನನಗೊಂದು ಬದುಕು ಕೊಟ್ಟಿದೆ, ನನಗೊಂದು ಚೈತನ್ಯ ಕೊಟ್ಟಿದೆ. ಆತ್ಮಶಕ್ತಿ ನನ್ನೊಳಗೆ ಜಾಗೃತವಾಗಿದೆ, ಅದನ್ನು ಸಮಾಜಕ್ಕೆ ಕೊಡುವಂಥ ಕೆಲಸ ಮಾಡಬೇಕು ಅಂತ ಕಳೆದ 10 ವರ್ಷದಲ್ಲಿ ಕೆಲಸ ಮಾಡುತ್ತಿರುವಂಥ ಚಿತ್ತರಂಜನ್ ಅವರಿಗೆ ಕಳೆದ 10 ವರ್ಷಗಳಲ್ಲಿ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿದೆ. ಸಮಾಜ ರತ್ನ ಪ್ರಶಸ್ತಿ ಬಂದಿದೆ, ಬಸವಶ್ರೀ ಪ್ರಶಸ್ತಿ ಬಂದಿದೆ, ಪರಿವರ್ತನಾ ಶ್ರೀ ಪ್ರಶಸ್ತಿ ಬಂದಿದೆ, ಎಕ್ಸಲೆನ್ಸ್ ಇನ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂಥ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಡಾಕ್ಟರ್ ಭಾರತ ರತ್ನ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಇದೆಲ್ಲದರ ಜೊತೆಗೆ ಇದು ಸಹಕಾರ ಕ್ಷೇತ್ರದ ಅಗ್ರಗಣ್ಯ ಪ್ರಶಸ್ತಿಯಾದಂಥ ಸಹಕಾರ ರತ್ನ ಪ್ರಶಸ್ತಿ ಆತ್ಮಶಕ್ತಿಗೆ ಬಂದಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಂಗಳೂರಿಗೆ ಬಂದಿದೆ. ಅದರ ಹಿಂದುಗಡೆ ಇರುವಂಥ ಧೀಶಕ್ತಿ ಚಿತ್ತರಂಜನ್ ಅವರಿಗೆ ಇವತ್ತು ಎಲ್ಲ ಮಂಗಳೂರಿನ ನಾಗರಿಕ ಬಂಧುಗಳು ಸೇರಿ ಆತ್ಮಾಭಿನಂದನ ಅನ್ನುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಖಂಡಿತವಾಗಿ ಈ ಅಭಿನಂದನೆಗೆ ಚಿತ್ತರಂಜನ್ ಅವರು ಅರ್ಹರು. ಆ ಪ್ರಶಸ್ತಿಯನ್ನು ಪಡೆದಂಥ ಆತ್ಮಶಕ್ತಿಯ ಒಳಗಿನ ಆತ್ಮಶಕ್ತಿ ಇನ್ನಷ್ಟು ಚೈತನ್ಯವಾಗಲಿ. ಯಾರು ಸಮಾಜದಲ್ಲಿ ಅನಿವಾರ್ಯತೆ ಇದೆಯೋ, ಯಾರು ಸಮಾಜದಲ್ಲಿ ಇವತ್ತು ಹಣಕಾಸಿನ ವ್ಯವಹಾರದ ಜೊತೆಗೆ ಅತ್ಯಂತ ಸುಲಲಿತವಾಗಿ ತನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಆತ್ಮಶಕ್ತಿಯ ಶಾಖೆಗಳು ಇನ್ನಷ್ಟು ವಿಸ್ತಾರವಾಗಲಿ. ಈಗಾಗಲೇ ಘೋಷಣೆ ಮಾಡಿದ ಹಾಗೆ ಮುಂದಿನ ಇದೇ ವರ್ಷದಲ್ಲಿ 5 ಶಾಖೆಗಳನ್ನು ದಕ್ಷಿಣ ಕನ್ನಡದ ಪಾರ್ಶ್ವದಲ್ಲಿರುವಂಥ ಉಡುಪಿ ಜಿಲ್ಲೆಗೂ ವ್ಯಾಪಿಸುವಂಥ ಯೋಚನೆಯನ್ನು ಇಟ್ಕೊಂಡಿದ್ದಾರೆ ಅಧ್ಯಕ್ಷರು ಮತ್ತು ನಿರ್ದೇಶಕರು. ನನ್ನ ಮಾತು ಮುಗಿಸ್ತೀನಿ. ಮುಗಿಸುವ ಪೂರ್ವದಲ್ಲಿ ನಾನು ಕಂಡುಕೊಂಡದ್ದು, ನಾನು ಕಿವಿಯಲ್ಲಿ ಕೇಳಿದ್ದು, ವಾಮನ್ಜಿಯವರು ಮಾತನಾಡಿದರೆ ಮುದ್ದು ಮೂಡುಬೆಳ್ಳೆಯವರಿಂದಲೂ ಕೇಳಿದ್ದೇನೆ. ಆತ್ಮಶಕ್ತಿ ಒಂದು ಕಾಲಘಟ್ಟದಲ್ಲಿ ಯೋಚನೆ ಮಾಡಿತ್ತು, ಬ್ಯಾಂಕ್ ತೆರೆದ ಮೇಲೆ, ಅಲ್ಲ ಪರಮೇಶ್ವರನ್ನ, ನಾವೊಂದು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಬಾರ್ದು? ಸಂಪೂರ್ಣವಾದಂಥ ಪ್ರಯತ್ನಗಳು ನಡೀತಾ ಇತ್ತು. ಚಿತ್ತರಂಜನ್ ಅವರ ಕೈಯಲ್ಲಿ 16 ದಿನಗಳಲ್ಲಿ ಫೈಲ್ಗಳನ್ನು ಕಂಡವನು ನಾನು. ಮಂಗಳೂರಿನಲ್ಲೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕು, ಅದಕ್ಕೆ ಶಕ್ತಿಯನ್ನು ಆತ್ಮಶಕ್ತಿ ಕೊಡಬೇಕು ಅಂತ. ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಮುಂದೂಡ್ತಾ ಬಂದಿದೆ. ಒಂದು ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಸಮುದ್ರ ಇದ್ದಾಗೆ. ಇದರ ಒಳಗಿರುವಂಥ ಬಂಧುಗಳು ಇವತ್ತು ಆರ್ಥಿಕವಾಗಿ ದೌಲತ್ತಿನಲ್ಲಿ ಜಾಗದಲ್ಲಿ ಇರುವವರಲ್ಲ. ಪ್ರತಿಯೊಬ್ಬರು ತ್ರಿಕರಣ ಶುದ್ಧವಾಗಿ ಸಮಾಜಮುಖಿಯಾಗಿ ತೊಡಗಿಸಿಕೊಂಡವರು. ಇವತ್ತು ಬೆಳಗ್ಗೆ ಅವರ ಹತ್ರ ಫೋನಲ್ಲಿ ಮಾತಾಡುವಾಗ ಮಧ್ಯಾಹ್ನದ ಹೊತ್ತು ಕೇಳಿದೆ, ನಿಮ್ಮ ಮೆಡಿಕಲ್ ಕಾಲೇಜಿನ ಕನಸು ಏನಾಯಿತು ಚಿತ್ತನ್ನ? ಅದು ಚಿತ್ತನ್ನ ಒಂದು ಮಾತು ಹೇಳಿದರು, ಆ ಕನಸು ಯಾವತ್ತೂ ನಲುಗಿ ಹೋಗಿಲ್ಲ. ಇವತ್ತಲ್ಲ ನಾಳೆ ಯಾವ ಆಯಾಮವನ್ನಾದರೂ ಪಡೆದು ಒಂದು ವ್ಯವಸ್ಥೆಯ ಮಧ್ಯೆ ಮಂಗಳೂರಿನಲ್ಲೊಂದು ಮೆಡಿಕಲ್ ಕಾಲೇಜಿನ ಸ್ಥಾಪನೆಗೆ ಕೈ ಹಾಕೇ ಹಾಕ್ತೇವೆ, ಕನಸನ್ನು ನನಸು ಮಾಡ್ತೇವೆ, ಸಮಾಜ ಅದಕ್ಕೆ ಶಕ್ತಿ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದಂಥ ಚಿತ್ತರಂಜನ್ ಅವರಿಗೆ ಈ ಶಕ್ತಿಯ ಔನ್ನತ್ಯವನ್ನು ಖಂಡಿತವಾಗಿ ಸಮಾಜ ಕೊಡಲಿ ಅಂತ ಹೇಳ್ತಾ ಸೇರಿರುವಂಥ ಎಲ್ಲ ಬಂಧುಗಳು, ವಿಶೇಷವಾಗಿ ನಾನು ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಮಾತಾಡಬೇಕಾಗಿಲ್ಲ. ಇವತ್ತು ಸಹಕಾರ ಕ್ಷೇತ್ರ ಅಂದರೆ ಅದಕ್ಕೆ ಪ್ರತಿರೂಪವಾಗಿರುವವರು ಅವರು. ವೇದಿಕೆಯಲ್ಲಿ 2 ಶಾಸಕರು ಮಿತ್ರರಿದ್ದಾರೆ, ಒಬ್ಬರು ಮೂಡುಬಿದ್ರೆಯವರು, ಒಬ್ಬರು ಸ್ಥಳೀಯ ಶಾಸಕರಾಗಿರುವಂಥ ವೇದವಾಸ್ ಕಾಮತ್ ಅವರು, ಜೊತೆಗೆ ಭಾಸ್ಕರ್ ಕೋಟ್ಯಾನ್ ಅವರಿದ್ದಾರೆ, 16 ವರ್ಷ ಸಹಕಾರ ರಂಗದಲ್ಲಿ ತೊಡಗಿಸಿಕೊಂಡವರು. ಇವರೆಲ್ಲರ ಮಧ್ಯದಲ್ಲಿ ಸೇರುವಂಥ ಎಲ್ಲ ಬಂಧುಗಳಲ್ಲಿ ನಮ್ಮ ಸಂಸ್ಥೆಯ
ಮಾತೃಸ್ವರೂಪನಿರೋ ಸುಮಲತಿಯನ್ನು ಸುವರ್ಣರವರು ಕೂಡ ಸಹಕಾರಿ ಕ್ಷೇತ್ರದಲ್ಲೇ ತಮ್ಮನ್ನು ತೊಡಗಿಸಿಕೊಂಡವರು. ಇವೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಿತ್ತರಂಜನ್ ಅವರಿಗೆ ವಿಶೇಷವಾಗಿ ಪತ್ನಿ ಸಮೇತವಾಗಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಾತೃರೂಪಿಗಳ ಸಮ್ಮುಖದಲ್ಲೇ ಸನ್ಮಾನವನ್ನು ಪಡೆಯುವಂತ, ಅಭಿನಂದನೆಯನ್ನು ಸ್ವೀಕರಿಸುವಂತ ಒಂದು ಯೋಗ ಭಾಗ್ಯ ಸಿಕ್ಕಿದೆ. ಖಂಡಿತವಾಗಿ ಅವರ ಬದುಕಿನ ಧನ್ಯತೆಯ ಕ್ಷಣ ಅಂತ ಪರಿಭಾವಿಸಿಕೊಳ್ತಾ ಸೇರಿರುವಂತೆ ಎಲ್ಲ ನಾಗರಿಕರ ಪರವಾಗಿ ಚಿತ್ತರಂಜನ್ ಅವರಿಗೆ ಚಿತ್ತರಂಜನವಾದಂಥ ಆತ್ಮಶಕ್ತಿಯನ್ನು ಉತ್ಕರ್ಷಗೊಳಿಸುವ ಪ್ರೀತಿಯ ಅಭಿನಂದನಾ ಮಾತುಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪುತ್ರರಾದ ಚಿತ್ತರಂಜನ್ ತಮ್ಮ ಧರ್ಮಪತ್ನಿಯವರೊಂದಿಗೆ ಈ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಸನ್ಮಾನಿಸುವವರು ಶ್ರೀ ಅಜಿತ್ ಕುಮಾರ್ ಮಾಲಾಡಿ ಇವರೊಂದಿಗೆ ವೇದಿಕೆಯಲ್ಲಿರುವಂತಹ ಗಣ್ಯರು ಕೂಡ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಮುಡಿಸಿ ವೇದಿಕೆಯಲ್ಲಿರುವಂತಹ ಗಣ್ಯರು ಹಿರಿಯರಾದಂತಹ ಶ್ರೀ ರಾಘವ ಬೋಳಾರ್ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದ ಹಾಗೆ ಈ ಕಡೆಯಿಂದ ಚಿತ್ತರಂಜನ್ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಮತಿ ಸೌಮ್ಯ ವಿಜಯ್ ಇವರು ಹೂವನ್ನ ಮುಡಿಸಿ ಹಿರಿಯರಿಂದ ಆಶೀರ್ವಾದವನ್ನ ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಶ್ರೀಯುತ ಸೀತಾರಾಮ್ ಎನ್ ಅವರು ಸನ್ಮಾನ ಸ್ವೀಕರಿಸಿದ ಹಿರಿಯರಾದ ಶ್ರೀ ರಾಘವ ಬೋಳಾರ್ ಹಾಗೂ ಶ್ರೀಮತಿ ಪುಷ್ಪ ಇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಿರಿಯರಾದ ಶ್ರೀ ರಾಘವ ಬೋಳಾರ ಇವರಿಗೆ ಪೇಟ ತೊಡಿಸಿ ಹೂವು ಹಣ್ಣುಗಳನ್ನು ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸ್ತಾ ಇರುವಂತಹ ಒಂದು ಅದ್ಭುತ ನೋಟ ನಮ್ಮ ಕಣ್ಣೆದುರಿಗಿದೆ. ಹರಿಕೃಷ್ಣಪ್ಪನವರು ಇವರು ಚಿತ್ತರಂಜನ್ ದಂಪತಿಗಳಿಗೆ ಸ್ಮರಣಿಕೆಯನ್ನು ನೀಡುತ್ತಾ ಇದ್ದಾರೆ. ಶ್ರೀ ಸೀತಾರಾಮಯ್ಯನ್ ಇವರು ಸಹಕಾರಿ ಸಂಘದ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಆರತಿ ಬೆಳಗುವುದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಹಿರಿಯರನ್ನ ಗೌರವಿಸುವ ಒಂದು ಅಭೂತಪೂರ್ವ ಕ್ಷಣಗಳು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಿರಿಯರಿಂದ ಆಶೀರ್ವಾದವನ್ನ ಪಡೆಯುತ್ತಾ ಇರುವಂತಹ ಸಿಬ್ಬಂದಿಗಳು ಆ ಕಡೆಯಲ್ಲಿ ಮತ್ತೆ ಹಿರಿಯರಿಂದ ಸನ್ಮಾನವನ್ನ ಸನ್ಮಾನಿತರಿಗೆ ಆರತಿಯನ್ನು ಬೆಳಗಿದಂತಹ ಈ ಹೊತ್ತು ಈ ಒಂದು ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಚಿತ್ತರಂಜನ್ ಅವರ ಸೋದರರು ಸೋದರಿಯರು ಕುಟುಂಬಿಕರೆಲ್ಲ ಆಗಮಿಸಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರ ಕುಟುಂಬಿಕರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಲ್ಲಿ ವೇದಿಕೆಗೆ ಬಂದು ಅವರ ಜೊತೆಯಲ್ಲಿ ಒಂದು ಫೋಟೋ ಸೆಷನ್ಗೆ ನಿಲ್ಲಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಲ್ಲಿಗೆ ಹೂಗಳ ಮೊಗ್ಗುಗಳಿಂದ ಅಕ್ಷತೆಯ ಕಾಳನ್ನ ಹಾಕಿದ ರೀತಿಯಲ್ಲಿ ಪುಷ್ಪವನ್ನು ಸಿಂಚನ ಮಾಡ್ತಾ ಇದ್ದಾರೆ. ಪುಷ್ಪ ವೃಷ್ಟಿ ಆಗ್ತಾ ಇದೆ. ವೇದಿಕೆಯ ಮೇಲಿಂದ ಎಲ್ಲರೂ ಗಣ್ಯರು ಒಟ್ಟಾಗಿ ಸೇರಿ ಸನ್ಮಾನಿತರನ್ನ ಅತ್ಯಂತ ಪ್ರೀತಿಯಿಂದ ನಮಸ್ಕರಿಸ್ತಾರೆ. ಬಂಧುಗಳು ಅಣ್ಣ ತಂಗಿಯರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಚಿತ್ತರಂಜನ್ ದಂಪತಿಯವರಿಗೆ ಪ್ರೀತಿಯಿಂದ ವಂದಿಸಿಕೊಂಡಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರು ಚಾರಿಟೇಬಲ್ ಪ್ರಕಾಶ್ ಸಂಸ್ಥೆಯ ಟ್ರಸ್ಟಿಗಳು ಮುಖ್ಯವಾಗಿ ಇವತ್ತು ಚಿತ್ತರಂಜನ್ ಬೋಳರವರನ್ನು ಚಿತ್ತ ಅಭಿನಂದನಾ ನಾಗರಿಕ ಸನ್ಮಾನದ ಮೂಲಕ ನಾವು ಇವತ್ತು ಸನ್ಮಾನಗೊಳಿಸಿದ್ದೇವೆ. ಅವರ ಎಲ್ಲ ಸಂಪೂರ್ಣ ವಿವರವನ್ನು ಕೇಶವ್ ಬಂಗೇರವರು ಹೇಳಿದ ನಂತರ ನಾವೇನು ಮಾತಾಡಲಿಕ್ಕೆ ಉಳಿದಿಲ್ಲ ಇವತ್ತು. ಆದರೆ ನಾನು ಹೇಳೋದಿಷ್ಟೇ, ಇವತ್ತು ಅವರು ಸುಮಾರು 10 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂಥ ಒಂದು ಆತ್ಮಶಕ್ತಿ ಸೌಹಾರ್ದ ಸಂಸ್ಥೆ ಏನಿದೆ, ಅತ್ಯಲ್ಪ ಅವಧಿಯಲ್ಲಿ, ನಾನು ಭಾಳ ಸಂಸ್ಥೆಗಳನ್ನು ಸಹಕಾರಿ ಕ್ಷೇತ್ರದ ಸಂಸ್ಥೆಗಳನ್ನು ನೋಡ್ತಾ ಇರ್ತೇನೆ, ಅತ್ಯಲ್ಪ ಅವಧಿಯಲ್ಲಿ ಹೆಚ್ಚು ಶಾಖೆಗಳನ್ನು ಬೆಳೆಸಿದಂಥ ಒಂದು ಸೌಹಾರ್ದ ಇದು ಇದ್ದರೆ ನಮ್ಮ ಚಿತ್ತರಂಜನ್ ಬೋಳರವರ ಆತ್ಮಶಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅತ್ಯಲ್ಪ ಅವಧಿಯಲ್ಲಿ 20 ಶಾಖೆಗಳನ್ನು ತೆರೆದು ಸುಮಾರು 100 ಜನರಿಗೆ ಒಂದು ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟು ಸಾವಿರಾರು ಮಂದಿಯ ಬದುಕಿಗೆ ಅವಕಾಶವನ್ನು, ಆರ್ಥಿಕ ಸೌಲಭ್ಯವನ್ನು ನೀಡಿ ಇವತ್ತು ಅವರು ಸಹಕಾರಿ ರತ್ನ ಪಡೀಲಿಕ್ಕೆ ಪ್ರಶಂಸೆಗೆ ಅರ್ಹರಿದ್ದಾರೆ. ಇವತ್ತು ಅವರ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಅವರನ್ನು ಪ್ರಶಂಸೆ ಮಾಡೋದು, ನಾವೆಲ್ಲ ಪ್ರಶಸ್ತಿ ತಗೊಳ್ಳುವಾಗ ನಮ್ಮ ಮನೆಯವ್ರು ಮರೆತು ಬಿಡ್ತೇವೆ, ಆದರೆ ಅವರು ಅವರ ತಂದೆ ತಾಯಿಯವರನ್ನು ಮೊದಲಿನಾಗಿ ಗೌರವಿಸಿ ತನ್ನ ಧರ್ಮಪತ್ನಿಯನ್ನು ಜೊತೆಯಲ್ಲಿ ಇರಿಸಿಕೊಂಡು ಈ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಚಿತ್ತರಂಜನ್ ಬೋಳರವರಿಗೆ ಅಭಿನಂದಿಸ್ತಾ ಇದ್ದೇನೆ. ಅವರು ಇನ್ನಷ್ಟು ಕಾಲ ಬಾಳಲಿ, 100 ಕಾಲ ಬಾಳಲಿ, ಇನ್ನಷ್ಟು ಪ್ರಶಸ್ತಿಯನ್ನು ಅವರು ಪಡೆಯಲಿ, ಅವರ ಆತ್ಮಶಕ್ತಿ ಸಂಸ್ಥೆಯು ಪಡೆಯಲಿ. ಆ ಸಂಸ್ಥೆ ಆದಷ್ಟು ಬೇಗನೆ ಇನ್ನಷ್ಟು ಶಾಖೆಗಳನ್ನು ಮಾಡಿಕೊಂಡು ಜನರ ಬಳಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದರೆ ಇವತ್ತಿನ ದಿವಸದಲ್ಲಿ ಒಂದು ನಾವೆಲ್ಲ ವಾಣಿಜ್ಯ ಬ್ಯಾಂಕ್ ಅಂತ ಹೇಳುವಂಥ ಸಮಯದಲ್ಲಿ ವಾಣಿಜ್ಯ ಬ್ಯಾಂಕ್ನಲ್ಲಿರುವವರು ಭಾಷೆ ಬರದವರು, ಈ ಸಹಕಾರಿ ಸಂಸ್ಥೆಯಲ್ಲಿರುವವರು ನಿಮ್ಮವರು, ನಿಮ್ಮ ಭಾಷೆ ಬರುವವರು, ನಿಮ್ಮಿಂದ ಆಡಳಿತ ನಡೆಸುವವರು. ಹಾಗಾಗಿ ಇವತ್ತಿನ ದಿವಸದಲ್ಲಿ ದೇಶದಲ್ಲಿ ಸಹಕಾರಿ ಸಂಸ್ಥೆಗಳಿಗೆ ಹೆಚ್ಚು ಮಹತ್ವ ಕೂಡ ಬಂದಿದೆ. ಇನ್ನು ಬ್ರಿಟಿಷರ ಕಾಲದಲ್ಲಿ ನಾವು ಹೇಳ್ತಾ ಇರ್ತೇವೆ, ವಾಣಿಜ್ಯ ಬ್ಯಾಂಕ್ ಹುಟ್ಟಿ 75 ವರ್ಷ ಆಯಿತು, 100 ವರ್ಷ ಆಯಿತು ಅಂತ. ಆದರೆ ಸಹಕಾರಿ ಕ್ಷೇತ್ರ ಹುಟ್ಟಿ 120 ವರ್ಷ ಆಯಿತು. ಬ್ರಿಟಿಷರು ಮನೆಗಂಡಿದ್ದಾರೆ. ಅವತ್ತು ದೇಶದ ಕಡೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ತಲುಪುವಂಥ ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಅಂಥದ್ದನ್ನು ಬ್ರಿಟಿಷರು ಮನೆಗಂಡಿದ್ದಾರೆ. ಆದ್ದರಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಅವಕಾಶಗಳಿದೆ. ಚಿತ್ತರಂಜನ್ರವರೇ, ನಿಮಗೆ ಸಂಪೂರ್ಣ ನಾನು ಯಾವತ್ತೂ ಸಹಕಾರ ಕೊಡ್ತೇನೆ. ನಿಮ್ಮ ಒಂದು ಶಾಖೆ ಉದ್ಘಾಟನೆ ಕೂಡ ನಾನು ಬಂದಿದ್ದೇನೆ ಅಂತ ಅದನ್ನು ನೆನಪಿಸ್ಕೊಳ್ತಾ, ನಿಮಗೆಲ್ಲ ದೇವರು ಆಯುರಾರೋಗ್ಯ ಸುಖ ಸಂಪತ್ತು ದೊಡ್ಡ ಒಂದು ಆನೆ ಅಂತ ಹೇಳಿದರೆ ಇವರಿಗೆ ಸಾಕು ಆನೆ ಅಲ್ಲ, ಸಾಕು ಆನೆ ಇದು ಕಟ್ಟಲಿಕ್ಕೆ ಕಷ್ಟ. ಹಾಗಾಗಿ ಅವರಿಗೆ ನಾನು ಆಯುರಾರೋಗ್ಯ ಸುಖ ಸಮ್ಮತಿ ನೆಮ್ಮದಿ, ಆರೋಗ್ಯ ಮತ್ತು ನೆಮ್ಮದಿ ಆನೆ ಅಂತೇಳಿ ಆ ಆರೋಗ್ಯ ನೆಮ್ಮದಿಯನ್ನು ಭಗವಂತನು ಕರುಣಿಸಿ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಪತ್ರಿಕೆ ಬಿಡುಗಡೆಯನ್ನ ಶ್ರೀ ಉಮಾನಾಥ್ ಕೋಟ್ಯಾನ್ರವರು ಬಿಡುಗಡೆಗೊಳಿಸಿದ್ದಾರೆ.
ಸಂಚಿಕೆ ಸಮಾರಂಭದ ಕೊನೆಯಲ್ಲಿ ಆಸಕ್ತರೆಲ್ಲರಿಗೂ ಕೂಡ ಈ ಒಂಜಿ ಸಂಸ್ಥೆದ ಪ್ರಥಮ ಬ್ರಾಂಚಿನ ಓಪನ್ ಉದ್ಘಾಟನೆ ಮಲ್ಪನಾಗಲ್ಲ ಯಾ ನಿತ್ಯ ಅಂತ ಬಂದಿನ ನೆನಪು ಅಪಗಾನ ಬಹುಶಃ ತುಳು ಅಕಾಡೆಮಿದ ಗುರುಕಾರ್ಯ ಅದು ಇತ್ತೆ ಅಂದು ತೋಜನು ಸುರೂತ ಆತ್ಮಶಕ್ತಿ ಸೊಸೈಟಿದ ಸುರೂತ ಸಂಸ್ಥೆ ಉದ್ಘಾಟನೆ ನನಗ ಆನಿಲ ಯಾನಿತ್ತೆ ಬಹುಶಃ ಇನಿ 10 ವರ್ಷದ ಬುಳೆದು ಭಾರಿ ಸ್ಪೀಡ್ ಇರುವ ಬೇತೆ ಶಾಖೆಯನ್ನು ಪ್ರಾರಂಭ ಮಲ್ತದೀನಿ ಬಹುಶಃ ದಕ್ಷಿಣ ಕನ್ನಡ ಸಹಕಾರಿ ರಂಗೋಡು ಪ್ರತಿಷ್ಠಿತ ಪುದರ್ ಆತ್ಮಶಕ್ತಿ ಕೋಆಪರೇಟಿವ್ ಬ್ಯಾಂಕ್ ಈತ ಬೇಗ ಈತ ಸ್ಪೀಡ್ ಈ ಬ್ಯಾಂಕ್ ಅಭಿವೃದ್ಧಿ ಅವಡುಂದಾಂಡ ಅಧ್ಯಕ್ಷರು ಬೊಕ್ಕ ನಿರ್ದೇಶಕರನ್ನ ಪ್ರಯತ್ನ ಇದೊಟ್ಟಿಗೆ ಸಿಇಒ ಐಟಿ ಕೆಲಸ ಮಲ್ಪನಂಚಿನ ಮಾತ ಸಿಬ್ಬಂದಿ ವರ್ಗದ ಸಹಕಾರೋಡು ಈ ಸಹಕಾರಿ ಸಂಸ್ಥೆ ಈತ ವೇಗೋಡು ಬುಳೆಯರೆ ಸಾಧ್ಯ ಅನ್ನೋದು ನನ್ನ ಅನಿಸಿಕೆ ಐಟ್ಲ 95% ಸಹೋದರಿ ನಕ್ಲಿನ ಕೆಲಸಗುದಿ ಒಂದು ವಾ ರೀತಿಡ್ಲ ಇನಿ ಸಹೋದರಿ ನಕಲು ಬೇಲೆ ಮಲ್ಪನೆಟ್ಟೆ ಕಡಿಮೆ ಇಜ್ಜಿರಿಂದ ಮಲ್ಪನೆಯನ್ನು ಲೋಕೋಗು ತಜ್ಪಾದ ಇನಿ ಆತ್ಮಶಕ್ತಿ ಸಹಕಾರ ಸಂಘ ಬಹುಶಃ ಈ ಸರ್ತಿ ಐತ ಅಧ್ಯಕ್ಷರಿಗೆ ಸಹಕಾರ ರತ್ನ ಪ್ರಶಸ್ತಿನ ರಾಜ್ಯ ಪ್ರಶಸ್ತಿನ ತಿಕ್ಕೆರೆ ಕಾರಣ ಇರೋದಕ್ಕೆ ಅನ್ನಕ ಬಹುಶಃ ಈ ನೆತ ಸಿಬ್ಬಂದಿ ನಕಲು ನೆತ ಆಡಳಿತ ವರ್ಗ ಮೊಕಲ ಮಾತ ಬೆಂದಿನ ಬೇಲೆಡ್ದಾದ್ರೆ ಈ ಬ್ರಾಂಚ್ ಈತ್ ಈ ಬ್ಯಾಂಕ್ ಈತ್ ಎತ್ತರಗೂ ಪೋಯ್ನೆಟ್ಟಾತ್ರ ಬಹುಶಃ ಈ ಸರ್ಕಾರ ಈ ಒಂಜಿ ಸಹಕಾರ ರತ್ನ ಪ್ರಶಸ್ತಿನ ನೆತ ಅಧ್ಯಕ್ಷರಿಗೆ ಕೊಡ್ತನ್ನೊಂದು ಬಂಡ ತಪ್ಪವನ್ನು 10 ವರ್ಷಡೆ ಆಡಳಿತ ಕಚೇರಿ ಸ್ವಂತ ಆಡಳಿತ ಕಚೇರಿನ ನಿರ್ಮಾಣ ಮಲ್ತಿನಂಚಿನ ಈ ಸಂಸ್ಥೆ ಬಹುಶಃ ನನ ಆಯ್ನಾತ್ ವೇಗೋಡು ಕುಡಾತ್ ನನಂಜಿರುವ 25 ಬ್ರಾಂಚಿಲೇನ ಸ್ಥಾಪನೆ ಮಲ್ತದೆ ಇಂದು ಕೋಆಪರೇಟಿವ್ ಬ್ಯಾಂಕ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡು ಮಾತೆಕ್ಲ ಮಾದರಿ ಆಪ್ನ ರೀತಿಯ ಒಂದು ಎತ್ತರೆತ್ತರಗೂ ಪೋಡೊಂದು ಪಡೆದು ಈ ಸಂಸ್ಥೆಗೆ ಶುಭ ಹಾರೈಸದು ಈ ಸಂಸ್ಥೆದ ಅಧ್ಯಕ್ಷರು ಇನಿ ಅಭಿನಂದನೆಯನ್ನು ಪಡೆಯನಂದಿನ ಚಿತ್ತನ್ನಗಲ ಎನ್ನ ಕ್ಷೇತ್ರದ ಜನಕುಲ ಪರವಾದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಾದು ಯಾಲ್ನ ಗೌರವ ಅಭಿನಂದನೆಯನ್ನು ಸಲ್ಲಿಸಾದು ಅವರಿಗೆ ಅವ್ರನ್ನ ಕುಟುಂಬಗೂ ಅವ್ರನ್ನ ಸಂಸ್ಥೆಗೆ ದೇವರ ಎಡ್ಡೆ ಮಲ್ಪಡಿ ಸಂಸ್ಥೆ ಅನಾಥ ಬೆಳಗಡು ಅಂಚೆ ನೆರೆಗ್ಲ ಐರಾರೋಗ್ಯ ಭಾಗ್ಯವನ್ನು ದೇವರ ಕೊರಡಂದು ಪಡೆದು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಶ್ರೀ ದಾಮೋದರ ಸುವರ್ಣ ರಸ್ತೆ ಅಪಘಾತದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘದ ಮುಲ್ಕಿ ಶಾಖೆಯ ಪಿಗ್ಮಿ ಏಜೆಂಟರಾದ ಇವರ ಆರೋಗ್ಯ ಸುಧಾರಣೆಗಾಗಿ ವೈದ್ಯಕೀಯ ವೆಚ್ಚಕ್ಕಾಗಿ ನೀಡುವಂತಹ ಸಹಾಯಧನ ಶ್ರೀಮತಿ ಅನಿತಾ ಡಿ ಸುವರ್ಣ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿಯವರು ಅದನ್ನು ವಿತರಿಸ್ತಾ ಇದ್ದಾರೆ. ಶ್ರೀ ವಸಂತ್ ರಸ್ತೆ ಅಪಘಾತದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಇವರಿಗೆ ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘದ ತುಂಬೆ ಶಾಖೆಯ ಪಿಗ್ಮಿ ಏಜೆಂಟರಾದ ಶ್ರೀಮತಿ ಪುಷ್ಪಲತಾ ರವರ ಪತಿ ಶ್ರೀ ವಸಂತ್ ರವರ ವೈದ್ಯಕೀಯ ವೆಚ್ಚಕ್ಕಾಗಿ ನೀಡುವಂತಹ ಸಹಾಯಧನ. ವಂದನೆಗಳು ಸರ್. ವಿದ್ಯಾರ್ಥಿ ವೇತನ ಪ್ರಾಂಶುಪಾಲರು ಶ್ರೀ ಗೋಕರ್ಣನಾಥ ಕಾಲೇಜು ಮಂಗಳೂರು. ಗೋಕರ್ಣನಾಥೇಶ್ವರ ಕಾಲೇಜಿನ ಸಿಬ್ಬಂದಿಯಾಗಿರುವಂಥ ಬಾಬು ಎಸ್ ಇವರು ಬಂದು ಚೆಕ್ಕನ್ನು ಪಡ್ಕೊಡ್ಬೇಕಾಗಿ ವಿನಂತಿಸ್ತೇನೆ. ಪ್ರಾಂಶುಪಾಲರು ಡಾಕ್ಟರ್ ದಯಾನಂದ್ ಪೈ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು. ಪ್ರಾಂಶುಪಾಲರಾಗಿರುವಂಥ ಸೇಸಪ್ಪ ಅಮೀನ್ ಇವರು ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ಪ್ರಾಂಶುಪಾಲರು ಶ್ರೀ ನಿರಂಜನ ಸ್ವಾಮಿ ಪ್ರಥಮ ದರ್ಜೆ ಕಾಲೇಜು ಸುಂಕದಕಟ್ಟೆ ಬಜ್ಪೆ. ಸ್ಟೂಡೆಂಟ್ ವೆಲ್ಫೇರ್ ಫಂಡ್ SNSFG ಕಾಲೇಜ್ ಸುಂಕದಕಟ್ಟೆ ಬಜ್ಪೆ. ಸೇವಾಶ್ರಮ ಬೇಳ್ಮ ಇವರ ಆಶ್ರಮಕ್ಕೆ ಆರ್ಥಿಕ ಸಹಾಯಾರ್ಥವಾಗಿ ಸಹಾಯಧನ ವಿತರಣೆ. ಸೇವಾಶ್ರಮ ಬೇಳ್ಮ. ಪ್ರಾಂಶುಪಾಲರು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು. ಸೇವಾಶ್ರಮ ಬೆಲ್ಮಾ ಇವರು ಬಂದು
ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ಪ್ರಾಂಶುಪಾಲರು ವಿಶ್ವವಿದ್ಯಾನಿಲಯ ಕಾಲೇಜು ಆಗಮಿಸಿದ್ದಾರೆ. ಅವರಿಗೆ ಅವರ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ವಾಮನ್ ಸರ್ ಇದನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದೀಗ ಒಂಜಿ ಒವ್ವೇ ಫಲಾಪೇಕ್ಷೆ ಇದ್ದಂದ ನಿರಂತರವಾದ ನಿಸ್ವಾರ್ಥ ಸೇವೆ ಮಲ್ತಂಡ ಇಂಚಿನ ಸಾಧನೆಯನ್ನು ಮಲ್ಪರೆ ಸಾಧ್ಯ. ಚಿತ್ತರಂಜನ್ ರೆಡ್ಡಿ ನೇತೃತ್ವಡು ಇಡೀ ಅಕಲ್ನ ನಿರ್ದೇಶಕರು ಸ್ಟಾಫು ಪೂರಾ ಸೇರ್ದು ಒಂಜಿ ನಿರಂತರವಾದ ಎಂಕಲ ಸಂಸ್ಥೆ ಬುಲೆಯೋಡು ಪಂಪಿನ ಒಂಜಿ ಸದುದ್ದೇಶದ ಕಾರ್ಯ ಮಲ್ತಿನಿಟ್ಟು ಈತಿಯಲ್ಲಿ ಸಮಯಡು ಈತ ಮಲ್ಲ ಒಂಜಿ ಸಾಧನೆಯನ್ನು ಮಲ್ಪೆರಾಂಡು ಐಕ್ ಸಮಸ್ತ ಜನತೆದ ಪರವಾದ ನಿಕ್ಲಿಗೆ ಅಭಿನಂದನೆ ಸಲ್ಲಿಸವೆ. ಚಿತ್ತರಂಜನ್ ರೇ ಪ್ರಾಮುಖ್ಯವಾದ ಇನಿದ ಸಭೆ ಹಿರೇಗೆ ಅಭಿನಂದನೆ ಮಲ್ಪಡು ಹಂಚಿದ್ದೀನಿ ದಯಪಂಡ ಈರ್ನ ಒಂಜಿ ಈ ಕರ್ತವ್ಯದ ಒಂಜಿ ಮಟ್ಟೊಂದು ಹೋದು ಜನಕ್ಕುಲು ಮೆಚ್ಚಿದು ಈರೇನು ಇನಿ ಅಭಿನಂದನೆ ಮಲ್ತೊಂದುಳ್ಳರು. ಇಂಚಿನ ಎಡ್ಡೆ ಕೆಲಸ ಮಲ್ಪುಣ ಅಂಚಿನ ಶಕ್ತಿ ಸಾಮರ್ಥ್ಯನು ದೇವರ ಹಿರೇ ಕೊರಡು ಮೇಧಾಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಒಂಜಿ ಅಂಡ ಒವ್ವೇ ಒಂಜಿ ಕೆಲಸವನ್ನು ಮಲ್ಪರೆ ಸಾಧ್ಯ ಉಂಡು ಪಂಪಿನೇನು ಇದು ತೊಜ್ಪಾದು ಕೊಡ್ತಾರೆ. ಐಕಾತ್ರ ಆಯುರ ಆರೋಗ್ಯನು ನಿಕ್ಲೇ ಮಾತೆರೆಗಳ ದೇವೇರು ಕೊರಡು ಅಂಚೆನೆ ಆ ನಿಸ್ವಾರ್ಥ ಸೇವೆ ಮಲ್ಪುಣ ದೇಶದ ಮಿತ್ತು ಒಂಜಿ ಪ್ರೀತಿ ದೀಪಿನ ಅಂಚಿನ ಶಕ್ತಿನ ಕೊರದು ಸಮಾಜಡು ಕಟ್ಟೆಕಡತ ಜನಗಳೇನು ಗುರುಸ ಒಂದು ಅಕ್ಲೇ ಸಹಾಯ ಮಲ್ಪುಣ ಆತ ನನಾತು ಮಲ್ಲ ಕೆಲಸಗಳು ನಿಕ್ಲ್ದ ಆವಡ್ ಬಂದು ಹಾರೈಸೊಂದು ವೇದಿಕೆ ಇಡುತ್ತಿನ ಗಣ್ಯರಿಗೆ ನಮಸ್ಕಾರ ಬಣ್ಣೊಂದು ನಿಕ್ಲಿ ಶುಭ ಹಾರೈಸೊಂದು ಎಂಕ ಅವಕಾಶ ಕೊರ್ನಿಕ್ ನಿಕ್ಲಿ ಮಾತೆರೆಗಳ ತರೆತಗ್ಗಾದ ಕೈ ಮುಗಿದು ಎನ್ನರಡ್ಡು ಪಾತ್ರ ಮುಗಿದು ನಾವು ಗಮನಿಸಿದ್ದೇವೆ. ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಮಾಜದ ಕಟ್ಟ ಕಡೆಯವರಿಗೆ ಕೂಡ ಉಪಕಾರ ಮಾಡುವಂಥ ಕೆಲಸ ಅವರು ಮಾಡಿದ್ದಾರೆ. ಬ್ಯಾಂಕಿನ ಮುಖಾಂತರ ವ್ಯವಹಾರ ಆಗ್ತದೆ. ಹಣ ಇಟ್ಟವರಿಗೆ ಬಡ್ಡಿ ಕೊಡ್ತೇವೆ, ಪಾಪದವರಿಗೆ ಸಾಲ ಕೊಟ್ಟು ಬಿಟ್ಟು ಅದನ್ನು ಅವರ ಏಳಿಗೆಗೆ ಪ್ರಯತ್ನ ಮಾಡುವಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 20 ಶಾಖೆಗಳು ಈಗಾಗಲೇ ಆಗಿದೆ 10 ವರ್ಷದಲ್ಲಿ. ಇನ್ನಷ್ಟು ಶಾಖೆಗಳಾಗಲಿ, ಸಮಾಜದ ಒಳಿತಿಗೆ ಅವರಿಂದಾಗಿ ಭಾಳಷ್ಟು ಪ್ರಯೋಜನ ಆಗಿದೆ, ಇನ್ನೂ ಆಗಲಿ ಅಂತಲೇ ಹೇಳುತ್ತಾ ಶ್ರೀ ದೇವರು ಅವರಿಗೆ ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಸಂಪತ್ತನ್ನು ಕೊಟ್ಟು ಅವರನ್ನು ರಕ್ಷಿಸಲಿ. ಅವರ ಮುಖಾಂತರ ಸಮಾಜ ಸೇವೆ ಆಗಿ ಸಮಾಜದವರು ಕೂಡ ಅವರನ್ನು ನೆನಪಿಸಿಕೊಳ್ಳುವಂತಾಗಲಿ. ಸರ್ಕಾರ ಅವರನ್ನು ಗುರುತಿಸಿದೆ ಇವತ್ತು. ಯಾಕೆಂತ ಹೇಳಿದರೆ ಸಮಾಜ ಗುರುತಿಸಿದಾಗಿಂತಲೂ ಸರ್ಕಾರವನ್ನು ಗುರುತಿಸಿದ್ದು ಮಾಡಿದ್ದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಇನ್ನೂ ಹಲವಾರು ಉದ್ಯಮಿಗಳು, ಸರ್ಕಾರಗಳು, ಜನಗಳು ಅವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಲಿ ಅಂತೇಳಿ. ಯಾಕೆಂದರೆ ವಿಟಾಮಿನ್ ತೆಗೆದುಕೊಂಡಾಗೆ ಆ ಪ್ರೋತ್ಸಾಹ ನೀಡಲಿ. ಅವರು ಬೇಕು ಅಂದರೆ ಬಯಸುವುದಿಲ್ಲ, ಆದರೆ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸುವುದು ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಒಳ್ಳೆಯ ಆರೋಗ್ಯವಂತರಾಗಲಿ, ಅವರಿಂದ ಒಳ್ಳೆಯ ಸಮಾಜ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಪ್ರಾರ್ಥನೆ. ದೇವರು ಅದಕ್ಕೆ ಇದು ಮಾಡಲಿ. ಅವರ ಕುಟುಂಬಕ್ಕೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಜನರಿಗೆ ಅಭಿಮಾನ ಮಲ್ಪುನಂಚಿನ ಅಭಿನಂದನೆ ಮಲ್ಪುನಂಚಿನ ಕಾರ್ಯಕ್ರಮ. ಒಂದು ವ್ಯಕ್ತಿ ತನ್ನ ಚಿತ್ತರಂಜನ ಇದಕ್ಕೆ ತಿಕ್ಕಿನಂಚಿನ ಸನ್ಮಾನ ಒಂದು ಎಂಕಲ ಸಮಾಜಕ್ಕೆ ತಿಕ್ಕಿನಂಚಿನ ಒಂದು ಸನ್ಮಾನ ಬಂದು ಎನ್ನೊಂದಿಲ್ಲ ಎಂಗಳಿಗೆ ಹೆಮ್ಮೆ ಹಾಕೊಂಡು ಎಂಕುಲ ಇಂಚಿನ ಸಾಧನೆ ಮಲ್ಪೋಡು ಪಂಪಿನ ಒಂದು ಮಾರ್ಗದರ್ಶನ ಏರಿ ಎಂಕಲೆ ಕೊರಿಯಾರು ಕುಡಾತ ಇರ್ನ ಕನಸಲು ನೆನಸಾವಡು ಕುಡಾತ ಸಮಾಜಕ್ಕೂ ಇರ್ನ ಪ್ರೇರಣೆ ಆದ ಇರು ಉಪ್ಪಡು ಬಂದು ಭಗವಂತಡ ಕೇನೊಂದು ಭಗವಂತಗಿರೇಗ ಆರೋಗ್ಯ ಕೊರಡು ಆಯುಷ್ ಕೊರಡು ಬಂದು ಕೇನೊಂದು ಎನ್ನ ಪಾತ್ರ ಉಂಟು. ಚಿತ್ತರಂಜನ್ರೆ ಅದನ್ನ ಅಪ್ಪ ಅಮ್ಮೆ ಅದನ್ನ ಮಿಸ್ಸಸ್ ಮಾತ ಅಂಚನೆ ಆತ್ಮಶಕ್ತಿದ ಮಾತ ಆಯ್ತ ಒಟ್ಟಿಗೆ ಎತ್ತು 100 ಜನ ಮುಟ್ಟ ಕೆಲಸ ಮಾಡ್ಕೊಳಕಲ್ಲ ಮಾತ ಇನ್ನೀಗ ಆತ್ಮಶಕ್ತಿ ಪಣ್ಣಗಣಂಕ ಇನ್ನೀಗ 10 ವರ್ಷದ ಪುದಾರ ಹತ್ತವು 13 ವರ್ಷದ ಬೇರೋ ಪುದಾರ ಆತ್ಮಶಕ್ತಿಯನ್ನು ಪುದಾರ ದೀತಿನ ಓಮನನ್ನೇ ಮೂಲ ಒಳ್ಳೆಯರು ಆ ಟೈಮ್ ದೀತಿನ ಆ ಪುದಾರ್ಥ ಶಕ್ತಿ ದಾತಲ ಇನ್ನೀಗ ಎಂಕಲ್ನ ಬ್ಯಾಂಕಿಗೆ ಆತ್ಮಶಕ್ತಿ ಬಂದರೆ ಆ ಪುದಾರ್ಥ ಕಂಟಿನ್ಯೂ ಮಾಡ್ತಾರೆ ಪದಾಧಿಕಾರಿಗಳು ಮಾತ್ರ ಸೇರಿದೆ ಆ ಆನಂದ ದಿನತ ಆ ಎಡ್ಡೆ ಒಂದು ಗಳಿಗಡೆ ಆ ಪುಸ್ತಕ ಬಿಡುಗಡೆ ಆತನು ಅಂಚನೆ ಇನ್ನೀಗ ಆತ್ಮಶಕ್ತಿ ಬ್ಯಾಂಕ್ ಈತ ಮುಂದುವರೆದ ಕಾರಣ ಚಿತ್ತರಂಜನ ವಿಷಯ ಪಂಡರೆ ನಾಲೆಜಿದೆ ಪಂಡಗ ಪ್ರತಿವರೆಲ್ಲ ಚಿತ್ತರಂಜನ ವಿಷಯ ಪಂಡರೆ ಚಿತ್ತನ್ನೇ ಭಾರಿ ಹಾರ್ಡ್ ವರ್ಕರ್ ಅಲ್ಲಕ್ಕಂದ್ರೆ ಹಾರ್ಡ್ ವರ್ಕ್ ಮಾಡ್ತಾರೆ ಏನಿದ್ರೆ ಸಾಧ್ಯ ಇದೆ
ಎಂಗುಲ ಯತೆ ಬೆಂತ ಯತೆ ನಮ್ಮ ಕ್ಷೇತ್ರ ಅತನ ಯತೆ ಕ್ಲಬ್ ಅತನ ಪೂರಟ್ಲ ಇತ್ತಿನಗಳು ಅಲ್ಲ ಎಂಕ್ಲೇರ್ದಲ್ಲ ಮೂಜಿ ಪಾಲು ಎದುರು ಹೋದು ಇನ್ನಿಗೆ ಒಂದು ಆತ್ಮಶಕ್ತಿ ಬ್ಯಾಂಕನ್ನು ಎದುರು ಕನೋಡು ನನಗೆ ಮಸ್ತ್ ಶ್ರಮ ಬೈದಿನ ಅಂಚನ ಚಿತ್ತರಂಜನೆಗೆ ಯಾನು ಆ ಬೆಮ್ಮೇರು ಬೈದಿರಲು ಅವರಿಗೆ ಶಕ್ತಿ ಕೊರಡು ಅಂಚನೆ ಅರೆಯೊಟ್ಟಿಗೆ ಇತ್ತಿನಗಳೇ ಮಾತ್ರೆಗಳ ಆ ಶಕ್ತಿನ ಕೊಡ್ದು ಆ ಬ್ಯಾಂಕನ್ನು ದುಮ್ಮು ಪೋರೆ ಆಶೀರ್ವಾದ ಕೊರಡು ಬಂದ ನಾಟೊಂಡು ಆತ್ಮಶಕ್ತಿ ಸುರೂರು ದಿಂಚಲ್ಲ 10 ವರ್ಷ ದಿಂಚಲ್ಲ ಆತ್ಮಶಕ್ತಿ ದಕ್ಕಲ ಇಂಚಿನ ಒಂಜಿ ಪ್ರೋಗ್ರಾಮ್ ಆವಾಡು ಅತ್ತಂಡ ಇಂಚಿನಲ್ಲ ಅಕ್ಲು ಒವ್ವು ಆಪುಂಡಲ್ಲ ಫಸ್ಟ್ ಅಕ್ಲು ಬರ್ಪಿನ ಕನ್ನಡಿಗರೊಡಿಗೆ ಮಾತ ಪದಾಧಿಕಾರಗಳು ಬರ್ತದೆ ಅವಳಿಗೆ ಪೂಜೆ ಕಟ್ಟೋದು ಅವಳು ಮಾತ್ರ ನಟದು ಪೋದು ಆ ಆತ್ಮಶಕ್ತಿದ ಕೆಲಸಗಳು ಮಲ್ಪೋಣ ಆ ದಿನವರೆಗೆ ಅವು ಅಟ್ಲ ವಾ ಬ್ಯಾಂಕ್ ಆವಾಡು ವಾ ಸೊಸೈಟಿ ಆವಾಡು ಒಂಜಿ ದೇವರನ್ನ ಆಶೀರ್ವಾದ ಜೊತೆ ಪೋದು ಕೆಲಸ ಮಾಡ್ಕೊಂಡು ಅಂಚಿನ ಎನ್ನಲೆ ಕೊಡು ಉಪ್ಪಲ್ಲ 10 ವರ್ಷ ಅಕ್ಕಳ ಪದಾಧಿಕಾರಗಳು ಆ ನಮ್ಮನೆ ಆ ಕ್ಷೇತ್ರ ಬರ್ತದೆ ಅಕ್ಕಳು ಕೈ ಮುಗಿದು ಪ್ರತಿ ಒಂಜಿ ಕೆಲಸಲ ಆವಡು ಪಡೆದು ನಟದ ಪೋಪಿನಕ್ಲೆ ಅಕ್ಕಳ ಆ ಕೆಲಸನ ಮಾತ ಪೊರ್ಲು ನಡಪದು ಕೊಡ್ತಾರೆ ನಾನಾತ್ ಇತ್ತ ಇರುವ ಶಾಖಾ ಮಠ ಆತಂದು ಅಂಚನೆ ಹೆಡ್ ಆಫೀಸ್ ಭಾರಿ ಪೊರ್ಲದ ಹೆಡ್ ಆಫೀಸ್ ಎಂಕ್ಲೆಗೆ 10 ವರ್ಷ ಅಕ್ಕಳು ನಂಗೆ ಅವು ಬ್ಯಾಂಕಿಗೆ ಕೊಡ್ತೀನಿ ಒಂದು ಆತು ನಮ್ಮ ಗ್ರಾಹಕರಿಗೆ ನಂಕ್ಲೊಂದು ಧೈರ್ಯ ಬರ್ಪೋಣ ಆತ್ಮಶಕ್ತಿ ಶಕ್ತಿ ಉಂಡು ಬನ್ಪಿನ ಒಂಜಿ ಬರ್ಪೋಣ 10 ಶಾಖಾ ಮಠ ಆತನು ಅಂಚನೆ ಹೆಡ್ ಆಫೀಸ್ ಆತನು ಅಂಚನೆ ಎಡ್ಡೆ ಒಂಜಿ ಟ್ರಸ್ಟ್ ಉಂಡು ಹಾಕಲ್ಲ ಆ ಟ್ರಸ್ಟಡ್ ಎಂಚಿನಲ್ಲ ಓ ವಿಷಯ ಇತ್ತನಲ್ಲ ಆ ಟ್ರಸ್ಟದ ಮಿತ್ತದು ಆ ಮೀಟಿಂಗ್ ಪಾಸ್ ಮಾಡ್ತದೆ ಐನು ಒರಿಯಾಗಿ ಯಾನೇ ಮಲ್ಪಿನ ಯಾನೇ ಪನ್ಪಿನ ಅಟ್ಲಾಡಿ ಇಜ್ಜಂದಿನ ಹತ್ರ ಈ ಆತ್ಮಶಕ್ತಿ ಬ್ಯಾಂಕ್ ಬಾರಿ ಪೊರ್ಲು ನಡಪಬೇಕು ಬೆಡ್ಡನೆ ಐಟು 100 ಜೋಕರು ಕೆಲಸ ಮಾಡ್ತೊಂದಿಲ್ಲ ಈ ಪದಾಧಿಕಾರಿಗಳಿಗೆ ಮಾತ ಅಕ್ಕಳು ಎಂಚಾಕ್ಲೆ ದೀತರ ಬಂದಾಗ ಆತ ಪ್ರೀತಿ ದೀತಾರೆ ಅಧ್ಯಕ್ಷರ ಪಣಿಪಿನ ಭಾವನೆ ಚಿತ್ರರಂಜನರಿಗೆ ಐತಿ ಇಂಕೆಲ್ಲ ಜೋಕುಲು ಪಣಿಪಿನ ಭಾವನೆ ಅಡಕ್ಲೆ ಮಾತ ದೀರ್ದು ಅಕ್ಕಲ್ಲ ಬೋಡ್ತಿನಾತ ಭಂಗ ಬರ್ತದ ಈ ಆತ್ಮಶಕ್ತಿ ಬ್ಯಾಂಕನ ದುಮ್ಮುಕನದೇರು ಇದಕ್ಕೆ ಚಿತ್ತರಂಜನರಿಗೆ ತಿಕ್ಕಿದಿನ ಪ್ರಶಸ್ತಿ ಮಸ್ತುಂಡು ಐನು ಒಂಜೊಂಜನೆ ಪಂಡ್ರೆ ಪೋಪುಜಿ ಆ ಪ್ರಶಸ್ತಿ ಮಾತಾರೆ ತಿಕ್ಕರ ಕಾರಣನೇ ಅವರನ್ನ ಕಷ್ಟದ ಅಂಚನೆ ಅರೆವಟ್ಟಿಗೆ ಇತ್ತಿನ ಪದಾಧಿಕಾರಿಗಳ ಶ್ರಮ ಈ ಶ್ರಮದ ಹತ್ರ ಈತ ಮಾತ ತಿಕ್ಕರ ಕಾರಣ ಏತ ಸತ್ಯ ಬ್ಯಾಂಗ್ಳೂರು ಹೋದು ಬೈದೇರು ಬಂದ ಸಾಧ್ಯತೆ ಇದೆ ಪನಗ 10 ವರ್ಷಡು ಬ್ಯಾಂಕ್ ಅವನು ಮಿತ್ತು ಬರೋದು ನನಗೆ ಆ ರಾತ್ರಿ ಪಗಲು ಆ ಬಸ್ಸಡು ಹೋದು ಅಲ್ತ ಬೇಲನ ಬಲ್ತ ಬರಂದಿತ್ತೇರು ಒಂದು ಮಾತ ಆ ಸತ್ಯಗಳನ್ನ ಬೈದರ್ಲನ ಅವರಿಗೆ ದಯ ನಾನಾತ್ ಆತ್ಮಶಕ್ತಿ ಬ್ಯಾಂಕ್ ಬಿತ್ತು ಬೆಳಗಾಡು ನಾನಾತ್ ಬ್ರಾಂಚ್ ಮಲ್ಪಡು ನಾನಾತ್ ಜನಗಳಿಗೆ ಜೋಕುಲಿಗೆ ಬೇಲೆ ತೆಕ್ಕಾಡು ಬಂದಿದೆ ನಟದು ಚಿತ್ತರಂಜನರಿಗೆ ಆ ಬೆಂಬೆನ ಬೈತರ್ಲು ಆರೋಗ್ಯ ಕೊರಡು ಸುಖ ಸಂಪತ್ತು ಕೊರಡು ಅಂಚನೆ ಅರೆಟಿಗಿತ್ತಿನ ಮಾತ ಪದಾಧಿಕಾರಿಗಳ ಅಂಚನೆ ಆ ಬ್ಯಾಂಕ್ನ ಕೆಲಸ ಮಾಡ್ಬೇಕಲೆ ಮಾತ ಆ ಸರ್ವಶಕ್ತಿ ಅನಂತನ ಬೆಮ್ಮೆನ ಬೈದರ್ಲು ಅಟ್ಲೆ ಆಶೀರ್ವಾದ ಕೊಡ್ತು ಪಡ ನಡಪದ ಕೊರಡು ಬಂದದು ಎನ್ನರೆಡ್ಡು ಪಾತ್ರನ ಮುಗಿತು. ಈ ಹೊತ್ತಿನಲ್ಲಿ ಚಿತ್ತ ಆತ್ಮಾಭಿನಂದನ ನಾಗರಿಕ ಸನ್ಮಾನದ ಈ ಹೊತ್ತಿನಲ್ಲಿ ಟ್ರಸ್ಟ್ನ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಟ್ರಸ್ಟಿನ ಸದಸ್ಯರೆಲ್ಲರೂ ಈ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಸುಂದರ ಕ್ಷಣಗಳಿವೆ. ಅತ್ಯಂತ ಹರ್ಷದಾಯಕವಾಗಿ ಈ ಸಮಾರಂಭ ನಡೆದಿದೆ. ಕಾರ್ಯಕ್ರಮ ಮುಂದುವರಿತಿದೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಮುಂದುವರಿಯುತ್ತದೆ. ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರು ಇದರ ಕೋಶಾಧಿಕಾರಿಗಳಾದ ಶ್ರೀ ಪದ್ಮರಾಜ್ ಆರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಕಾರ್ಯಕ್ರಮದಲ್ಲಿ ಇದುವರೆಗೆ ಉಪಸ್ಥಿತರಿದ್ದ ನಿಜವಾದ ಮಸ್ತ್ ಸಂತೋಷ ಆಪುಂಡು, ಹೆಮ್ಮೆ ಆಪುಂಡು. ನಮ್ಮ ಸಮಾಜದ ಒಂಜಿ ಜನ ಖಾಲಿ ನಮ್ಮ ಸಮಾಜ ಅಂದ್ ಪಂಡ ಬಿಲ್ಲವ ಸಮಾಜದ ಮಾತ್ರತ್ತು ಬಿಲ್ಲವ ಸಮಾಜ ಸೇರಿದ ಈಡಿಗ ಒಂದು ಪುರ ಸೇರಿದ 26 ಪಂಗಡಲೊಪ್ಪುನಂಚಿನ ಈ ಸಮಾಜದ ಸಹಕಾರ ರತ್ನ ಪ್ರಶಸ್ತಿ ಪ್ರಪ್ರಥಮವಾದ ಏರಿಗೆ ತಿಕ್ಕಣಿಕೆಂಡ ಅವು ಚಿತ್ತರಂಜನ್ ರೇಗ ಆತ್ಮಶಕ್ತಿದ ದಾಯಕ್ ಪಂಡ ಈ ಸಹಕಾರ ರತ್ನ ಪ್ರಶಸ್ತಿ ತಿಕ್ಕದ್ನಗ್ಲೆಗ್ ಮಸ್ತ್ ಕೊಡ್ಡು ನಾಗರಿಕ ಸನ್ಮಾನ ಆತಂದು ಆ ಕಾರ್ಯಕ್ರಮ ಇಂಚ ಇತ್ತಂಡು. ಈ ಕಾರ್ಯಕ್ರಮ ನೀನು ಆತ್ಮಶಕ್ತಿ ಸಹಕಾರ ಸಂಘದ ಪೂರ ನಿರ್ದೇಶಕರನಗಲು ಸಿಬ್ಬಂದಿನಗಲು ಪೂರ ಸೇರ್ದು ಭಾರಿ ಪೊರ್ಲುಡು ವ್ಯವಸ್ಥೆ ಮಲ್ತದೇರು. ಈ ಚಿತ್ತರಂಜನ್ರ ಆತ್ಮಶಕ್ತಿ ವಿವಿಧೋಷ ಸಂಘ ಒಂದು 10 ವರ್ಷದ ದುಂಬು ಸ್ಥಾಪನೆ ಆಂಡು ಈ 10 ವರ್ಷದ ಬೊಕ್ಕದ ಸಾಧನೆ ಇನಿ ಸಾಧಾರಣ 10 ವರ್ಷೋಡು ಇರುವ ಶಾಖೆಲ್ ಮಲ್ತೇರು ಒಂದು ಎಲ್ಜ ಸಾಧನೆ ಹತ್ತು ಬಂದುಲೆ ಒಂದು ಇರುವ ಶಾಖೆಯನ್ನು ಮಲ್ತದು ಸಾಧಾರಣ 100 ಜನಕ್ಕೆ ಕೈತಲ್ಲಿ ಉದ್ಯೋಗ ಕೊರಪುನಂಚಿನ ಬೇಲೆ ಒಂದು ಎಲ್ಜ ಬೇಲೆ ಹತ್ತು ಉಂದೇನೆ ಚಿತ್ತರಂಜನ್ರೆ ಆರ್ನ ಒಂಜಿ ತಂಡ ಭಾರಿ ಪೊರ್ಲುಡು ಮಲ್ತು ತೋಚ್ಪಾಯರು. ಚಿತ್ತರಂಜನ್ರಿಗೆ ಆತ್ಮವಿಶ್ವಾಸ ಇತ್ತಂಡು ಪ್ರಪ್ರಥಮವಾದ ಓ ಬೇಲೆ ಮಲ್ಪುಂಡ್ಲ ನಂಗೆ ನಮ್ಮ ಮಿತ್ತು ನಂಬಿಕೆ ಬೋಡಿಗೆ ಆ ನಂಬಿಕೆ ಅರೆಗೆ ಆರ್ನ ಮಿತ್ತು ಬಲವಾದಿತ್ತಂಡು ಯಾನ ಮಲ್ಪುವೆ ಪನ್ಪುನಂಚಿನ ಅವೆತ್ತ ಒಟ್ಟಿಗೂ ಆರ್ನೊಟ್ಟಿಗೂ ಪುನಃ ನಿರ್ದೇಶಕರನಗಲು ಅಗಲಿನ ಮಿತ್ತು ನಂಬಿಕೆ ದಿಯೇರು ಅಗಲು ಆ ನಂಬಿಕೆಗೆ 6 ದಿನ ನಂಬಿಕೆಗೆ ಆಗಲೇ ಅರೆಗ್ಲ ದ್ರೋಹ ಮಲ್ತಜೇರು ಪೊರ್ಲುಡು ನಡಪವು ಲೆಕ್ಕ ಮಲ್ತೇರು. ಇನಿ ಅಂಚಿನ ಸಂಸ್ಥೆ ಇರುವ ಬ್ರಾಂಚ್ಲೇನು ಮಲ್ತದು ಇತ್ಯಾರು ಪಂಡೆ ಇತ್ಯಾನೆ ಕೇಶವ ಬಂಗೇರು ಪಂಡೇರು ವಾರೀತಿಡು ಆ ಈ ನೆತ್ತ ಬೇಲೆದಾಗ್ಲೇನು ಎಂಚ ತೂವೊಂದುಲ್ಲೇರೆಂದು ನೆಟ್ಟೆ ಇನಿ ಉದ್ಯೋಗಿನಗಲು ಉಪ್ಪುನಗಲು ಏರಿಕೆಂಡ 95% ಮಹಿಳೆಯರು ಎಂದು ಪಂಡೇರು. ಒಂದು ಮಲ್ಲ ವಿಶೇಷ ಐಟುಲ ವಿಶೇಷ ದಾದ ಪಂಡ ಆ 95% ನಲ್ಲ ಒಂದು 10% ಏರು ಬೇಲೆದಗಲು ಒಂದು ಕೇಂಡ ಅಗಲು ಸಿಂಗಲ್ ಪೇರೆಂಟ್ದ ಜೋಕುಲು ಒಂದು ನಿಜವಾದ ಬ್ರಹ್ಮಶ್ರೀ ನಾರಾಯಣ ಗುರು ಪಂಥಿನಂಚಿನ ಆರ್ನ ಒಂಜಿ ತತ್ವ ಅಂದ ಪಂಡ್ರೆ ಇಚ್ಛಿಸವೆ ನೆಕ್ ಚಿತ್ರಣ್ಣಗೆ ಆರ್ನ ಇಂಚಿನ ಎಡ್ಡೆ ಬೇಲೆಗೆ ಸಪೋರ್ಟ್ ಮಲ್ತಂದು ಪುನಃ ಆರ್ನ ಪೂರ ಡೈರೆಕ್ಟರ್ಸ್ ನಗ್ಲೆಗೆ ಯಾನ ಅಭಿನಂದಿಸ ಒಂದೊಲ್ಲೆ. ಇನಿ ಒಂದು ಮಾತ್ರ ಒಂಜಿ ಸಂಸ್ಥೆನ ನಡಪೋಡುಂದಾಂಡ ಫಸ್ಟ್ ಯಾನ್ ಎಕಡೆ ಪಂಡಿ ಲೆಕ್ಕನೆ ನಂಗೆ ನಮ್ಮ ಮಿತ್ತು ನಂಬಿಕೆ ಬೋರ್ಡು ನಮ್ಮ ನಿರ್ದೇಶಕರನಗಲು ಏರುಪೇರು ಅಗಲ್ನ ಮಿತ್ತು ನಂಬಿಕೆ ಬೋರ್ಡು ಆ ಟೀಮ್ ಒಂಜಿ ಬೇಲೆ ಮಲ್ತನ್ನ ಮಾತ್ರ ಒಂದು ಮಲ್ಪ ಇಂಚಿನ ಈ ಕಾರ್ಯ ಸಾಧನೆ ಮಲ್ಪರ ನಂಗೆ ಅವಕಾಶ ಉಂಟು. ಇನಿ ಸಹಕಾರ ರತ್ನ ಅಂದ ಪ್ರಶಸ್ತಿ ಯಾರಿಗೆ ಪೊಕ್ಕಡೆ ತಿಕ್ಕದಿಜಿ ಉನೇನೆ ಏರ್ಲ ಅರ್ಜಿ ಪಾಡ್ದ ಕೊರ್ಪುನತ್ತು ಕೇಶವ ಬಂಗೇರು ಪಂಡೇರು ಈ ಸರ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಜನವರಿ ತಿಂಗಳು ಒಂದು ಅನೌನ್ಸ್ ಮಲ್ಪುವೇರು ಈ ಸಹಕಾರಿ ಸಂಘದ ರತ್ನ ಈ ಸಹಕಾರಿ ರತ್ನ ಪ್ರಶಸ್ತಿಗೆ ಉನೇಕ ಹೂವೇ ಇನ್ಫ್ಲುಯೆನ್ಸ್ ಪೂರ ದಾಲ ಉಪ್ಪುಜಿ ಅಗಲ್ನ ಸಾಧನದ ಕಾರ್ಯದಂಡದ ಮಿತ್ತೆ ಉನೇನೆ ಈ ಸರ್ತಿ ಆಯ್ಕೆ ಮಲ್ಪುವ ಅಂದೆ ಅಂಚ ಆರ್ನ ಒಂಜಿ 6 ಮಲ್ತದಿನಂಚಿನ ಬೇಲೆ 6 ಮಲ್ತದ ಸಂಸ್ಥೆದ ಬೇಲೆನ ಪೂರ ಅವೇನು ಪೂರ ತೂದು ಈ ಪ್ರಶಸ್ತಿನ ಆರೆಗೆ ಕೊಡ್ತೇರು. ಒಂದು ಪ್ರಶಸ್ತಿ ಆರೆಗೆ ಮಾತ್ರ ಅಂದ ಆರ್ಲ ಎಂದು ಜೇರು ಆರ್ನ ಸಂಸ್ಥೆಗೆ ತಿಕ್ಕದಂಚಿನ ಪ್ರಶಸ್ತಿ ಆರ್ನ ಒಟ್ಟಿಗೂ ಆರ್ನ ನಿರ್ದೇಶಕರನಗಳಿಗೆ ಐತ ಉದ್ಯೋಗಿನಗಳಿಗೆ ಮಾತ್ರೆಗಳ ಸೇರುಂಡು ಅವು ತಿಕ್ಕದಿನಿ ಬಿಲ್ಲವ ಸಮಾಜಗೊಂದು ಬಂದ್ರೆ ಎಂಕ ನಲ್ಲ ಹೆಮ್ಮೆ ಹಾಕೊಂಡು ಒಂದು ಅಭಿಮಾನ ನಂಗೆ ಬೋರ್ಡು ಬಂದುಲೆ ನಮ್ಮ ಏತು ಜನ ಇನಿ ನಮ್ಮ ಸಮಾಜೋಡು ಎಡ್ಡೆ ಬೇಲೆ ಮಲ್ತನಗಳೊಟ್ಟಿಗೆ ಪಿರಾವ್ದು ನಮ್ಮ ಉಂಟೊಂದುಲ್ಲ ನಮ್ಮನೆ ಆತ್ಮವಿಮರ್ಶೆ ಮಲ್ತೊನ್ಗ ಎಡ್ಡೆ ಬೇಲೆ ಮಲ್ಪನಗಳೊಟ್ಟಿಗೂ ಉಂತುಗ ಅಗಲ್ನ ಒಟ್ಟಿಗೆ ಉಂತುದು ಆಂಡ ಅಗಲೊಟ್ಟಿಗೆ ಸೇರಂದು ನಮಲ ಎಡ್ಡೆ ಬೇಲೆ ಮಲ್ಪುಗ ಆಹಿಜಿಂದ ಅಂಡ ಮಣಿಪಂದೆ ಕುಲ್ಲುಗ ಅಗ್ಲೆಗೆ ಮಲ್ತೊಂದು ಪೋಲೆಂದು ನಮ್ಮ ಅಗ್ಲೆಗ್ನ ಪಿರಾವ್ದಂಡ ನಮ್ಮ ಕೈ ಮುಗ್ಗಿಗ ಅಣ್ಣ ನಮ್ಮ ಸಮಾಜೋಡಿನೇ ಅಂಚಿನ ಬೇಲೆ ಆ ಒಂದಿಜ್ಜಿ ಯಾನಾದ ಮಲ್ಪುಜಿ ಕುಡರಿ ಮಲ್ಪರೆ ಪೋನಕಲ ನಮ್ಮ ಅಡ್ಡ ಪೋಪುನಂಚಿನ ಕಾಲ ಒಂದು
ಮಸ್ತ್ ಬೇಜಾರಾಪಣ ಇನ್ನಿತ ಕಾರ್ಯಕ್ರಮ ತುಂಡಲ ಯಾನು ಹೃದಯಪೂರ್ವಕ ಅದು ಬಂಪೆ ಯಾನು ಮಸ್ತ್ ನಿರೀಕ್ಷೆ ಇತ್ತ ಇನ್ನಿತ ಕಾರ್ಯಕ್ರಮ ಭಾರಿ ಪೊರ್ಲಾಪುಂಡು ಪೊರ್ಲು ಆತಂಡು ನಲ್ಲ ಜನ ಬತ್ತದೋಡು ಎಂಕ ಅವೊಂದುಂಡು ನಾನು ಪಂಡಿಲಕ ನಮ್ಮ ಸಮಾಜದ 20 ಪಂಗಡಲಿಲ್ಲ 20 ಪಂಗಡಡು ಪ್ರಪ್ರಥಮವಾದ ಒಂದು ಸಾಕರ ರತ್ನ ಪ್ರಶಸ್ತಿ ತಿಕ್ಕಂದಿ ಬಂಡ ಒಂದು ಇನೇ ಚಿತ್ತರಂಜನ್ ಬಂದುಲೆ ನನಲಾಂಡಲಾತೆ ನಮ್ಮ ಉಲೈಡ್ ಮನಸ್ಸು ದಾದ ಉಂಡು ಅಂದು ನಂಗೆ ಗೊತ್ತು ಪ್ರತಿ ವರಿಯಲ್ಲ ಗೊತ್ತು ಪುಣ ಎಂಚೆಂಚಿನಂದು ಪ್ರೀತಿ ವಿಶ್ವಾಸ ಪ್ರತಿ ವರಿಯನ ಮಿತ್ಲ ಉಪ್ಪಡು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಪಂತಿಲ್ಲ ಅವೇನೇ ಏರೆಡ್ಲ ದ್ವೇಷ ಅಸೂಯೆಡು ನಂಗೆ ದಾದಲ್ಲ ಸ್ವಾದಿಸರ ಸಾಧ್ಯ ಇಜ್ಜಿ ನಮ್ಮ ದಾದಣ್ಣ ನಮ್ಮ ಜೀವನ ನಮ್ಮ ಗೆಂದೊಡಂದ ಅವು ಪ್ರೀತಿ ವಿಶ್ವಾಸ ಮಾತ್ರ ಸಾಧ್ಯ ಅಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ ಪಂತಿನಂಚಿನ ಇನಿ ಆತ್ಮಶಕ್ತಿ ಖಾಲಿ ಒಂಜಿ ಈ ಬ್ಯಾಂಕಿಂಗ್ ವ್ಯವಹಾರ ಮಾತ್ರ ತಂದೆ ಬಡವರಿನ ಕಣ್ಣೊರಚಿನಂಚಿನ ಬೇಲೆಲ್ಲ ಮಲ್ತೊಂದುಂಡು ಅವು ನಾನಾ ರೀತಿಯ ಮಲ್ತೊಂದುಂಡು ಇನಿ ಆತ ಜನಕ ಉದ್ಯೋಗ ಕೊಡ್ತೀನಿ ಅವಾರ್ಡ್ ಅವಲ ಮಹಿಳೆಯರಿಗೆ ಕೊಡ್ತೀನಿ ಅವಾರ್ಡ್ ಆ ಮಹಿಳೆಯರಿಡ್ಲ ಸಿಂಗಲ್ ಪೇರೆಂಟ್ಸ್ ನಗಲಿಗೆ ಇತ್ತಿನ ಅಗಲ ಜೋಕ್ಲೆ ಕೊಡ್ತೀನಿ ಅಂಚಿನ ಅವಾರ್ಡ್ ಒಂದು ಪೂರ ಆ ದೇವರ ಮೆಚ್ಚುನಂಚಿನ ಬೇಲೆ ಆಯ್ತಾ ಒಟ್ಟಿಗೂ ಇನಿ ಒಂಜಿ ಎಡ್ಡೆ ಒಂಜಿ ಸುಸಜ್ಜಿತವಾಯಿನಂಚಿನ ಕಟ್ಟಡಲ 10ನೇ ವರ್ಷೋಡೆ ಈ ಒಂಜಿ ಸಂಸ್ಥೆಗೆ ತಿಕ್ಕಂಡು ಮಲ್ತೇರು ಮಲ್ಲ ಸಾಧನೆ ಖಾಲಿ ಒಂಜಿ ಬ್ಯಾಂಕಿಂಗ್ ಐತ ಒಂಜಿ ಹೆಡ್ ಆಫೀಸ್ ಮಾತ್ರ ಏನತ್ತು ಅವಳೊಂಜಿ ಹಾಸ್ಟೆಲ್ ಮಲ್ಪುನಂಚಿನ ಒಂಜಿ ವ್ಯವಸ್ಥೆಲ್ಲ ಆರು ಮಲ್ತು ತೋಚ್ಪೋಯರು ಒಂದು ಪೂರ ಎಲ್ಲಿಯ ಸಾಧನೆ ಲತ್ತು ಐತ ಒಟ್ಟಿಗೂ ಅಶಕ್ತರಿಗೆ ಏರೆಗೆ ಅಗಲ ಜೀವನಡು ಬಂಗ ಪುಂಡ ಅಗ್ಲೆಗೆ ಸಹಾಯ ಮಲ್ಪುನಂಚಿನ ಅನಾರೋಗ್ಯ ಪೀಡಿತರಿಗೆ ಅಶಕ್ತರಿಗೆ ಅಗ್ಲೆಗೆ ಸಹಾಯ ಮಲ್ಪುನಂಚಿನ ವಿದ್ಯೆ ಕಲ್ಪನ ಜೋಕ್ಲೆಗೆ ಸಹಾಯ ಮಲ್ಪುನಂಚಿನ ಇಂಚಿನ ಅನೇಕ ಸಮಾಜಮುಖಿ ಬೇಲೆನೆ ಈ ಆತ್ಮಶಕ್ತಿ ಮಲ್ತದ್ದು ತೋಚ್ಕೊಂಡು ಬರೆಯೊಂದುಲ್ಲೇರೆ ಒಂದು ಪೂರ ಚಿತ್ತರಂಜನರನ್ನ ಒಂಜಿ ನೇತೃತ್ವಡು ಆಂಡ್ ಆರ್ನ ಒಟ್ಟಿಗೆ ಆರ್ನ ನಿರ್ದೇಶಕರನ್ನ ಆರ್ನೊಟ್ಟಿಗಿತ್ತೇರು ಹಿರಿಯರಂಚಿನ ಎಂಕಲ ನಮ್ಮ ಮಾರ್ಗದರ್ಶಕರಂಚಿನ ವಾಮನರು ಈ ಆತ್ಮಶಕ್ತಿ ಪನ್ಪುನಂಚಿನ ಒಂಜಿ ಪತ್ರಿಕೆಯನ್ನು ಆರಂಭ ಮಲ್ತದೆ ಸಮಾಜದ ಪ್ರತಿಭೆಲೆನೆ ಗುರುತ್ಸವನಂಚಿನ ಎಡ್ಡೆ ಬೇಲೆ ಮಲ್ತದೆ ನೆಕ್ಕೊಂಜಿ ಮುನ್ನುಡಿ ಪಾಡ್ದು ಕೊರಿಯರು ಅವೇನು ಮಕ್ಕಳು ಮಾತ ಒಟ್ಟಾದೆ ದುಂಪತೊಂದು ಪೋಯರು ಇಂಚಿನ ಬೇಲೆ ಆವಡು ಇಂಚಿನ ಬೇಲೆದ ಪಿರಾವ್ದು ನಮ್ಮ ಸಮಾಜ ಏಪಗಳ ಉಂಟುನ ಅಗತ್ಯತೆ ಉಂಡು ಒರಿಯನ ಬಗ್ಗೆ ಒರಿ ದೂರಂದು ಬರ್ಪುನತ್ತು ಒರಿಯರಣ್ಣ ತಪ್ಪು ಮಲ್ತಂಡ ನಮ್ಮ ಪೋದ ಆಡ ತಪ್ಪು ನಮ್ಮ ಈರ್ ಮಲ್ಪುನ ಒಂದು ಸರಿಯತ್ತಂದು ನಮ್ಮ ಪನ್ಕ ಅರೇನು ತಿದ್ದರೆ ನಮ್ಮ ಅವಕಾಶ ಮಲ್ತು ಕೊರಕ ಅವೇನು ಬಿಡ್ದು ನಮ್ಮ 4 ಜನಟ ಪಂಡಿದು ಪುದರ್ನ ಹಾಲು ಮಲ್ಪುನಂಚಿನ ಬೇಲೆ ನಮ್ಮ ಮಲ್ಪನೆ ನಮ್ಮ ಸಮಾಜ ಬುಡ್ನ ಮುಟ್ಟ ನಮ್ಮ ಸಮಾಜಕ್ಕೆ ಎಡ್ಡೆ ದುಮ್ಮದ ಸಾದಿ ಪೋಪುನಂಚಿನ ಅವಕಾಶ ಇಜ್ಜಿಂದ ಕಾವೊಂದುಂಡು ಇಂಚಿನ ಇನ್ನೊಂದು ಪೊರ್ಲದ ಕಾರ್ಯಕ್ರಮ ಎಂಕಂತೂ ಮಸ್ತ್ ಹೆಮ್ಮೆ ಉಂಡು ನಮ್ಮ ಸಮಾಜದ ಒರಿಯಾಗೆ ಸಹಕಾರಿ ರತ್ನ ಪ್ರಶಸ್ತಿ ತಿಕ್ಕಿನಂಚಿನ ಚಿತ್ರಣ್ಣಗೆ ಇನಿ ಮೂಲು ಸಾರ್ವಜನಿಕ ಸನ್ಮಾನ ಆಂಡ್ ಐತ ಒಟ್ಟಿಗೂ ಆರ್ನ ಪಪ್ಪ ಅಮ್ಮಗಳ ಒಂಜಿ ಸನ್ಮಾನ ಮಲ್ಪುನಂಚಿನ ಒಂಜಿ ರೋಮಾಂಚನ ಆಪನಂಚಿನ ಕಾರ್ಯಕ್ರಮ ಆರ್ನ ಕುಟುಂಬದಗಳೆಲ್ಲ ಮಾತೆರ್ಲ ಉಲ್ಲೇರು ಮಾತೆರೆಗಳ ಹೆಮ್ಮೆದ ವಿಚಾರ ಇಂಚಿನ ಈ ಬೇಲೆ ನಮ್ಮ ಆತ್ಮಶಕ್ತಿ ವಿವಿಧೋಷ ಸಂಘಟನೆ ನನ್ನ ದುಂಬಗಲ ಆವಡ್ ಇಂಚಿನ ಪ್ರಶಸ್ತಿಲು ನನಾತ್ ಈ ಸಂಘಗು ಆತ್ಮಶಕ್ತಿ ವಿವಿಧೋಷ ಸಂಘಕ್ಕೆ ಬರಡು ಅಂಚನೆ ಈ ಶಾಖೆ ಎಲ್ಲಾತೆ ಈ ಸರ್ತಿ 10ನೇ ವರ್ಷೋಡು ಇರುವ ಶಾಖೆ ಆತಂದು ನನ್ನ 30ನೇ ವರ್ಷೋಡು ಒಂಜಿ ಕಡಿಮೆ ಒಂಜಿ ಅಲ್ಪ ಶಾಖೆ ಆಪುನಂಚ ಆದ್ ಇನಿ ಆತ್ಮಶಕ್ತಿ ಬನ್ಪುನ ಖಾಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡತ್ತು ಕರ್ನಾಟಕ ರಾಜ್ಯಡೆ ಒಂಜಿ ಪುದರ್ ಪೋಯಿನ ಸಂಸ್ಥೆ ಅಂದು ಇನಿ ಗುರುತಿಸಲ್ಪಟ್ಟಂದು ಒಂದು ದೇಶಡೆ ಗುರುತಿಸಲ್ಪಡುವನಂಚಿನ ಒಂಜಿ ಸಂಸ್ಥೆ ಆವಡೆ ಒಂದು ಪನ್ನೊಂದು ಯಾನೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಸ್ಥಾಪನೆ ಆಯ್ನಂಚಿನ ಆ ಗೋಕರ್ಣನಾಥ ಕ್ಷೇತ್ರಡ್ ಸರ್ವ ಶಕ್ತಿಲೆಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರಾರ್ಥನೆ ಮಲ್ತೊಂದು ಎಂಕ್ ಅವಕಾಶ ಕೊರ್ನೆಕ್ ಒಂದಿಸ ಒಂದು ಎನ್ನರಡ್ಡ ಪಾತ್ರ ಮುಗಿತಂದಿಲ್ಲ. ಜೈ ಗುರುದೇವ್. ರಾಮಚಂದ್ರ, ಪ್ರೆಸಿಡೆಂಟ್ ಗೋಕರ್ಣನಾಥ್ ಸೊಸೈಟಿ, ಮ್ಯಾಂಗ್ಳೂರ್. ರಾಜ್ಕುಮಾರ್, 9 ಕೆರೆ ಗೌರವ ಸಲಹೆಗಾರರು, ಚಿರುಂಬ ಭಗವತಿ ಕ್ಷೇತ್ರ, ಉಳ್ಳಾಲ. ಎಂ ರಾಮಚಂದ್ರ, ಪ್ರೆಸಿಡೆಂಟ್ ಗೋಕರ್ಣನಾಥ್ ಕೋಆಪರೇಟಿವ್ ಬ್ಯಾಂಕ್, ಮ್ಯಾಂಗ್ಳೂರ್. ಶ್ರೀ ಗುರು ಸೌಹಾರ್ದ ಸಹಕಾರಿ ನಿಯಮಿತ, ಕೃತಿಶ್ ಕುಮಾರ್, ಬೆಂದೂರ್ವೆಲ್ ಬ್ರಾಂಚ್, ಗೋರಿಗುಡ್ಡ. ವಿಶ್ವನಾಥ್ ಅಂಡ್ ತಿಮ್ಮಪ್ಪ ಗೌಡ, ಪಡೀಲ್ ಬ್ರಾಂಚ್ ಮೆಂಬರ್. ಅಶೋಕ್ ಕುಮಾರ್, ಉಜ್ಜೋಡಿ, ಮಂಗಳ
ತಿಪೇಶ್ ಎಸ್ ಅಮೀನ್, ಪ್ರಧಾನ ಕಾರ್ಯದರ್ಶಿ, BSNDP ಸುರತ್ಕಲ್. ವೆಂಕಟೇಶ್ ಹೆಬ್ಬಾರ್, ಬಿಲ್ಲವ ಸಂಘ, ಕಿನ್ಯಾ. ಮುಂಬೈ ವಿದ್ಯಾದಾಯಿನಿ ಸಭಾದ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ KM ಕೋಟ್ಯಾನ್. ಬಿಲ್ಲವ ಸೇವಾ ಸಮಾಜ, ಕಂಕನಾಡಿ. ಶ್ರೀ ನಿರಂಜನ ಸ್ವಾಮಿ ಪ್ರಥಮ ದರ್ಜೆ ಕಾಲೇಜು, ಬಜ್ಪೆ. ಬ್ರಹ್ಮಶ್ರೀ ನಾರಾಯಣ ಗುರು ಯುವ ಸಂಚಲನ, ರಿಜಿಸ್ಟರ್ಡ್, ಕಿನ್ಯಾ. ಯುವವಾಹಿನಿ ಕೇಂದ್ರ ಸಮಿತಿ, ಮಂಗಳೂರು. ಸನ್ಮಾನಿಸಿದವರೆಲ್ಲರೂ ತಮ್ಮ ಬಲಗಡೆಯ ವೇದಿಕೆಯ ಬಲಗಡೆಯ ಮೆಟ್ಟಲುಗಳಿಂದ ಕೆಳಗಿಳಿದು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಎಡಭಾಗದಿಂದ ಮುಂದುವರಿದು ವೇದಿಕೆಯ ಬಲಭಾಗದಿಂದ ಕೆಳಗೆ ಬನ್ನಿ ಸರ್. ಸ್ಟೇಜ್ನಿಂದ ಬಿಲ್ಲವ ಸಮಾಜ ಕೊಲ್ಯದವರಿಂದ ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ. ಸನ್ಮಾನದ ಬಳಿಕ ಸದಸ್ಯರೆಲ್ಲರೂ ವೇದಿಕೆಯ ಬಲಭಾಗದಿಂದ ಬರಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇನೆ. ಆ ಕಡೆಯಿಂದ ಬನ್ನಿ ಸರ್. ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್, ಮಂಗಳೂರು ಇವರಿಂದ ಸನ್ಮಾನ.
ಶ್ರೀಮತಿ ಸುಮಲತಾ ನವೀನ್ ಚಂದ್ರ ಡಿ ಸುವರ್ಣ ಅಧ್ಯಕ್ಷರು ಗುರು ಸೌಹಾರ್ದ ಸಹಕಾರಿ ನಿಯಮಿತ ಮಂಗಳೂರು ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅಭಿನಂದನಾ ಭಾಷಣವನ್ನು ಮಾಡಿದಂಥ ಶ್ರೀಯುತ ಕೇಶವ ಬಂಗೇರ ಪ್ರಾಧ್ಯಾಪಕರು ಶ್ರೀ ನಾರಾಯಣ ಗುರು ಪ್ರಥಮ ದರ್ಜೆ ಕಾಲೇಜ್ ಮಂಗಳೂರು ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಶೇಷಪ್ಪ ಕೋಟ್ಯನ್ ಅಧ್ಯಕ್ಷರು ಗುರು ಸೇವಾ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು, ಶ್ರೀಮತಿ ಸೌಮ್ಯ ವಿಜಯ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘ ಮಂಗಳೂರು, ಶ್ರೀ ಪ್ರಶಾಂತ್ ಕುಮಾರ್ ಸನಿಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಿಧಿಲ್ಯಾಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಹಳ್ಳಿನ ಪ್ರಮೋದ್ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ದಿನೇಶ್ ಕುಮಾರ್ ರಾಯ್ ಇವರಿಗೂ ಕೂಡ ಒಳ್ಳೆಯ ನಿರೂಪಣೆ ಮಾಡಿದ ದಿನೇಶ್ ಕುಮಾರ್ ರಾಯ್ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.